ನಮಸ್ಕಾರ ವೀಕ್ಷಕರೇ, ಜನಸಾಮಾನ್ಯರಿಗೆ ಮುಳುವಾಯ್ತಾ ಈ ಕೇಂದ್ರದ ಯೋಜನೆ? ಪರಿಹಾರದಲ್ಲೂ ನಡೆದಿದೆಯಾ ರಾಜಕೀಯ? ಪರಿಹಾರ ಇನ್ನೂ ಯಾಕೆ ಇವರ ಕೈ ಸೇರಿಲ್ಲ? ಇದೇ ಇವತ್ತಿನ ವಿಶೇಷ. ಸಿಗುವುದೇ ಪರಿಹಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ವೀಕ್ಷಕರೇ, 2009-10ರಲ್ಲಿ ಈ ಒಂದು ಮಹತ್ವದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಕ್ರೂಡ್ ಆಯಿಲ್ ಅನ್ನ ಮಾಡಬೇಕು, ಅದಕ್ಕೆ ಪೈಪ್ಲೈನ್ ಅಳವಡಿಕೆಗೆ ಒಂದು ವಿಶಾಲವಾದ ಜಾಗ ಬೇಕಿತ್ತು, ಬಂಡೆಕಲ್ಲಿರುವಂತಹ ಜಾಗ ಬೇಕಿತ್ತು. ಪಾದೂರನ್ನ ಆಯ್ಕೆ ಮಾಡಿಕೊಂಡ್ರು. ಪಾದೂರಲ್ಲಿ ಆಯ್ಕೆ ಮಾಡಿದ ತಕ್ಷಣ ಅಲ್ಲಿ ಸಾಕಷ್ಟು 200ಕ್ಕೂ ಹೆಚ್ಚು ಮನೆಗಳು ಸುತ್ತಮುತ್ತ ಇದೆ. ಬಂಡೆಕಲ್ಲನ್ನ ಹೊಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಮನೆಗಳು ಬಿರುಕು ಬಿಟ್ಟಿದೆ. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಇನ್ನು ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ. ಕೆಲವರಿಗೆ ಯಾಕೆ ಸಿಕ್ತು, ಇನ್ನು ಕೆಲವರನ್ನ ಯಾಕೆ ಕೈ ಬಿಟ್ಟಿದ್ದಾರೆ, ಇದೆಲ್ಲವೂ ಚರ್ಚೆಗೆ ವಿಷಯವಾಗಿದೆ. ಯಾಕೆ ಇದಕ್ಕೆ ಇನ್ನೂ ಪರಿಹಾರದ ಒಂದು ಆಶಯ ಭಾವನೆಯಲ್ಲೇ ಮುಂದುವರಿತಾ ಇರುವ ಜನ ಏನ್ ಮಾಡಬೇಕು, ಮುಂದೆ ನಾಳೆ ಸಿಗುತ್ತೆ ನಾಡಿದ್ದು ಸಿಗುತ್ತೆ ಪರಿಹಾರ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ನಾವು ಸರ್ಕಾರ ಏನ್ ಹೇಳುತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ನಡೆಸಲಿದೆ. ಮೊದಲಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಈ ಒಂದು ಪಾದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಸಂದೀಪ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಜಾನ್ ಕುಂದರ್ ಅವರು, ಈ ಒಂದು ಈ ಒಂದು ಮನೆ ಒಡೆದು ಬಿರುಕು ಬಿಟ್ಟು ಅದರಿಂದ ತೊಂದರೆಗೆ ಒಳಗಾಗಿ ಪರಿಹಾರ ಸಿಗದೇ ಇರುವಂತಹ ಸಂತ್ರಸ್ತರಾಗಿರುವಂತಹ ಜಾನ್ ಕುಂದರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದೊಂದು ಕಾಪು ಕ್ಷೇತ್ರದಲ್ಲಿ ಬರ್ತಾ ಇರುವಂತಹ ಪಾದೂರು ಏನಿದೆ, ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ. ನಿಮ್ಮ ಗಮನಕ್ಕೆ ಇದು ಯಾವಾಗ ಬಂತು ಸರ್? ಮೊದಲಿಗೆ ಇಲ್ಲ, ಇದು ಏನಾಗಿದೆ ಅಂತ ಹೇಳಿದರೆ, ISPRL ಘಟಕ ಯಾವಾಗ ಸ್ಥಾಪನೆ ಆಯಿತು 2009-10ಕ್ಕೆ ನೋಟಿಫಿಕೇಶನ್ ಪ್ರಾರಂಭ ಆಗಿತ್ತು. ಯಾಕಂದರೆ ಸ್ಥಾವರಕ್ಕೆ ಎಷ್ಟು ಜಾಗ ಬೇಕು, ಯಾವ್ಯಾವ ಸರ್ವೆ ನಂಬರ್ ಹೋಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಈಗ ನಮ್ಮ ಗಮನಕ್ಕೆ ಆವಾಗಲೇ ಬಂದಿದೆ. ಆವಾಗ ನಾವೇನು ಗ್ರಾಮ ಪಂಚಾಯತ್ ಸದಸ್ಯರಾಗೇನಿರಲಿಲ್ಲ. ಆದರೆ ಹೋರಾಟ ಆ ಸಂದರ್ಭದಲ್ಲಿ ಏನಾಯ್ತು ಹೇಳಿದರೆ, ಪರಿಹಾರ ಕೊಡುವಕ್ಕೆ ಹಿಂದೆ ಮುಂದೆ ನೋಡುವ ಸಂದರ್ಭದಲ್ಲಿ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡಬೇಕನ್ನೋ ಉದ್ದೇಶಕ್ಕೆ ಯಾವುದೇ ರಾಜಕೀಯ ರಹಿತವಾಗಿ ಒಂದು ಜನಜಾಗೃತಿ ಸಮಿತಿ, ಕಳತ್ತೂರು, ಪಾದೂರು, ಕುತ್ಯಾರು ಜನಜಾಗೃತಿ ಸಮಿತಿ ಅಂತ ಮಾಡಿದೆವು. ಆ ಸಂದರ್ಭದಲ್ಲಿ ಸುರೇಶ್ ಶೆಟ್ಟಿ ಗುರುಮೆಯವರು ಅದರ ಗೌರವಾಧ್ಯಕ್ಷರಾಗಿದ್ದರು, ಶಿವರಾಮ್ ಶೆಟ್ಟಿ ಸಂಚಾಲಕರಾಗಿದ್ದರು, ನಿತ್ಯಾನಂದ ಶೆಟ್ಟಿಯವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಚಾಲನೆ ಕೊಟ್ಟಂಥ ಆ ಜನಜಾಗೃತಿ ಸಮಿತಿ ಮುಖಾಂತರ ಅಲ್ಲಿ ನಾವು ಅದರ ಹಿನ್ನೆಲೆ ಯಾಕೆ ಗಮನಿಸಬೇಕಂತ ಹೇಳಿದರೆ, ಈಗ ಪೈಪ್ಲೈನ್ ಪರಿಹಾರ ಸೆಕೆಂಡರಿ. ಯಾಕಂದರೆ ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೊದಲ ಸಮಸ್ಯೆ ಹೇಗಿತ್ತು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಜಾಗಿಗೆ ಪರಿಹಾರ ಕೊಡುವ ವಿಷಯದಲ್ಲಿ ಸ್ವಲ್ಪ ಅವರು ಹಿಂಜರಿಕೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಹೋರಾಟ ನಡೆಸಿ ಆ ಜಾಗಿಗೆ ತಕ್ಕದಾದ ಪರಿಹಾರ, ಅವರು ಕಳ್ಕೊಂಡ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ತಕ್ಕದಾದ ಪರಿಹಾರ ಕೊಡುವಲ್ಲಿ ಯಶಸ್ವಿಯಾಗಿದ್ದೆವು. ನಾವು ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೆವು. ತದನಂತರ ಆ ಸ್ಥಾವರ ಮುಗಿತಾ ಬರುವ ಹೊತ್ತಲ್ಲಿ ಪಾದೂರಿನಿಂದ ನಂದಿಕೂರು ನಾಗಾರ್ಜುನಕ್ಕೆ ಹೈಟೆನ್ಷನ್ ವೈರ್ ಹಾಕುವಾಗ ಯಾವುದೇ ಪರಿಹಾರ ಕೊಡುವುದಿಲ್ಲ ಅಂತ ಕೂತಿದ್ರು. ಯಾವುದೇ ಪರಿಹಾರ ಕೊಡುವುದಿಲ್ಲ, ಯಾಕಂದರೆ ಟೆಲಿಕಾಮ್ ಆ್ಯಕ್ಟ್ ಮತ್ತು ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಪ್ರಕಾರ ಇದು ನಮ್ಮ ಹೈಟೆನ್ಷನ್ ವೈರ್ ಹೋಗುವಾಗ ಯಾವುದೇ ಪರಿಹಾರ ಕೊಡುವುದಿಲ್ಲ ಅಂತ ಅವರು ವಾದಕ್ಕೆ ಕೂತಿದ್ರು. ಕೊನೆಗೆ ಅದಕ್ಕೆ ಹೋರಾಟ ಮಾಡಿ ಪ್ರತಿಭಟನೆಗಳನ್ನು ಮಾಡಿದ ನಂತರ ಪರ್ಸೆನ್ಸ್ಗೆ 23,000 ರೂಪಾಯಿದಾಗೆ ಗರಿಷ್ಠ ಪರಿಹಾರ, ಇದು ರಾಜ್ಯದಲ್ಲೇ ಗರಿಷ್ಠ ಪರಿಹಾರ ಅವರು ಕೊಟ್ಟಿದ್ದಾರೆ. ಆ ಹೋರಾಟದ ಮುಖಾಂತರ ಆಗಿದೆ. ಅದ ನಂತರ ಪೈಪ್ಲೈನ್ ಲೇಯಿಂಗ್ ಮಾಡುವ ಸಂದರ್ಭದಲ್ಲಿ ಪಾದೂರಿಂದ ತೋಕೂರುವರೆಗೆ ಪೈಪ್ಲೈನ್ ಲೇಯಿಂಗ್ ಮಾಡುವ ಸಂದರ್ಭದಲ್ಲಿ, ಯಾಕಂತ ಹೇಳಿದರೆ ಅದರಲ್ಲಿ ಒಂದು ಸಾಧಾರಣ 25 ಗ್ರಾಮ ಬರ್ತಾ ಇತ್ತು ನಡುವಲ್ಲಿ. ಆ ಎಲ್ಲ ಗ್ರಾಮವನ್ನು ಒಟ್ಟುಗೂಡಿಸಿ ಆ ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ನಮ್ಮ ಜನಸಾಮಾನ್ಯರು ಹಾಗೂ ರಾಜಕೀಯ ನೇತಾರರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ರಾಜಕೀಯ ರಹಿತವಾಗಿ ಎಲ್ಲ 25 ಗ್ರಾಮದವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಒಳ್ಳೆಯ ರೀತಿಯ ಪ್ರತಿಭಟನೆಯನ್ನು ಹಮ್ಮಿಕೊಂಡ ನಂತರ ಆ ಜಾಗಕ್ಕೆ ಅವರ ಲೆಕ್ಕದಲ್ಲಿದ್ದಂಥದ್ದು ಭೂಮಿಯ ಅಡಿಯಲ್ಲಿ ಯಾವುದೇ ಪೈಪ್ಲೈನನ್ನು ಅಳವಡಿಸಿದರೆ ಅದಕ್ಕೆ ಸರ್ಕಾರಿ ವ್ಯಾಲ್ಯೂವ 10% ಪರಿಹಾರ ಕೊಡ್ತೇನೆ ಅಂತ ಅವರದ್ದು ವಾದ ಇದ್ದಂಥದ್ದು. ನಾವು ಕೊನೆಗೆ ಹೋರಾಟ ಮಾಡಿ 1.5 ಪಟ್ಟು, ಯಾವುದು ಮಾರ್ಕೆಟ್ ವ್ಯಾಲ್ಯೂನ ಹೈಯೆಸ್ಟ್ ರಿಜಿಸ್ಟ್ರೇಷನ್ ವ್ಯಾಲ್ಯೂಯೇಷನ್ನ 1.5 ಪಟ್ಟು ಪರಿಹಾರ ತೆಗೆಸಿಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಆದ ನಂತರ ಏನಾಯಿತು, ಆ ಪೈಪ್ಲೈನ್ ಲೇಯಿಂಗ್ ಮಾಡುವ ಸಂದರ್ಭದಲ್ಲಿ ಪಾದೂರಿಂದ ಕಳತ್ತೂರಲ್ಲಿ ಸ್ವಲ್ಪ ಬಂಡೆ ಪ್ರದೇಶ. ಯಾಕಂತ ಹೇಳಿದರೆ ಅದು ಸ್ವಭಾವತವಾಗಿ ಎಲ್ಲ ಅವರು ಎಷ್ಟು 30 ಕಿಲೋಮೀಟರ್ ಮಾಡ್ಕೊಂಡು ಹೇಗೆ ಬಂದಿದ್ರು ಅಲ್ಲಷ್ಟು ಕಲ್ಲು ಸಿಕ್ಕಿರಲಿಲ್ಲ ಅವರಿಗೆ. ಆದರೆ ಕಳತ್ತೂರು ಪ್ರದೇಶದಿಂದ ಪಾದೂರು ಬರುವಾಗ ಮೇಲ್ಗಡೆ ಕಲ್ಲಿದೆ, ಮೇಲ್ಮಟ್ಟದಲ್ಲಿ ಕಲ್ಲಿದೆ. ಬ್ಲಾಸ್ಟಿಂಗ್ ಮಾಡುವಾಗ ಏನಾಗಿದೆ, ತುಂಬ ಸಮಸ್ಯೆಗಳಾಗ್ತಾಯಿತ್ತು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿತ್ತು. ಜನಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಏನೋ ಒಂದು ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ, ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಜನಗಳು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಎಂತಾಯಿತು, ಒಂದು ನಿರ್ದಿಷ್ಟ ದಿವಸ ಒಂದು ಕಡೆಯಲ್ಲಿ ಬ್ಲಾಸ್ಟ್ ಮಾಡುವಾಗ ಸ್ವಲ್ಪ ಎಕ್ಸ್ಪ್ಲೋಸ್ ಜಾಸ್ತಿ ಆಯಿತು.
ಆ ಸಂದರ್ಭದಲ್ಲಿ ಎಲ್ಲರೂ ಪ್ರತಿಭಟನೆಗೆ ನಿಂತಿವಿ. ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರು ಇರ್ಬೋದು, MLA ಅವರು ಇರ್ಬೋದು. ಇಲ್ಲೇಬೇಕು, ಯಾಕಂದ್ರೆ ಒಬ್ಬರ ಮನೆಗೆ ಎಫೆಕ್ಟ್ ಆಯ್ತು ಅಂದ್ರೆ ಅದು ಎಲ್ಲರ ಮನೆಗೆ ಎಫೆಕ್ಟ್ ಆಗೇ ಆಗುತ್ತೆ. ಹೌದು ಖಂಡಿತ. ಅದಕ್ಕೋಸ್ಕರ ಯಾವುದೇ ರಾಜಕೀಯ ರಹಿತವಾಗಿ ನಾವು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರತಿಭಟನೆ ಮಾಡಿದ ನಂತರ ಎಂತ ಆಯ್ತು ಹೇಳಿದ್ರೆ, ಅವರು ಪರಿಹಾರ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಪ್ರತಿ ಸಲ ಮರುದಿವಸ ಪುನಃ ಕೆಲಸ ಶುರು ಮಾಡ್ಲಿಕ್ಕೆ ಬರ್ತಾ ಇದ್ರು, ನಾವು ಹೋಗಿ ನಿಲ್ಲಿಸುವಂಥದ್ದು ಇದೇ ಪ್ರಕ್ರಿಯೆ ಆಗ್ತಾ ಇತ್ತು. ಸುಮಾರು 1 ತಿಂಗಳು ಕಳೆದ ನಂತರ ಇನ್ನೊಮ್ಮೆ ಅದೇ ರೀತಿ ಆದ ನಂತರ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಅವರ DC ಅವರೊಂದು ಮೀಟಿಂಗ್ ಕರೆದ್ರು, ಜಿಲ್ಲಾಧಿಕಾರಿಗಳೊಂದು ಮೀಟಿಂಗ್ ಕರೆದ್ರು. ನೀವು ಯಾಕೆ ಇದಕ್ಕೆ ತಡೆ ಹುಡ್ತಾ ಇದ್ದೀರಿ, ನಾವು ಈ ರೀತಿ ಸಮಸ್ಯೆ ಆಗಿದೆ, ನಾವು ದೇಶದ ಹಿತದೃಷ್ಟಿಯಿಂದ ಬಿಟ್ಟು ಕೊಟ್ಟಂಥದ್ದು ಹೌದು, ಸಹಕಾರ ಕೊಡ್ತಿರೋದಂತೂ ಹೌದು, ಆದರೆ ಈ ರೀತಿ ಮಾಡೋದು ಜನಗಳಿಗೆ ತೊಂದರೆ ಆಗ್ತದೆ. ಮುಂದೆ ಇದೇ ರೀತಿ ಮಾಡ್ತಾ ಹೋದರೆ ಆ ಜನಗಳು ತುಂಬ ತೊಂದರೆ ಅನುಭವಿಸುವಾಗ ಅದನ್ನು ನೋಡ್ಕೊಂಡು ಸುಮ್ಮನೆ ನಮಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಜಿಲ್ಲಾಧಿಕಾರಿಗೂ ಮನವರಿಕೆ ಮಾಡಿಕೊಟ್ಟಾಗ, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ತಹಶೀಲ್ದಾರರು ಮತ್ತು PW ಡಿಪಾರ್ಟ್ಮೆಂಟ್ ಒಂದು ಎಸ್ಟಿಮೇಷನ್ ಮಾಡಿದ್ರು. ಅದೇ ಒಂದು ಪರ್ಟಿಕ್ಯುಲರ್ ಬ್ಲಾಸ್ಟಿಗೆ, ಆ ಒಂದು ದಿವಸ ನಡೆದಂಥ ಬ್ಲಾಸ್ಟಿಗೆ ಯಾರ್ದೆಲ್ಲ ಸಂತ್ರಸ್ತರು ಅಂತ ಮಾಡಿ ಅವರು ಪಟ್ಟಿ ಜಿಲ್ಲಾಧಿಕಾರಿಗೆ ಕೈ ಸೇರುವಾಗ ನಾವು ಅಲ್ಲಿ ಜಿಲ್ಲಾಧಿಕಾರಿ ಹತ್ರ ಹೇಳಿದ್ದೇವೆ, ಇದು ಒಂದು ಬ್ಲಾಸ್ಟಲ್ಲಿ ಆದಂಥದ್ದು, ಆದರೆ ಇಂಥ ಬ್ಲಾಸ್ಟ್ ತುಂಬ ಆಗಿದೆ, ಅದನ್ನು ಕನ್ಸಿಡರ್ ನೀವು ಮಾಡಬೇಕು, ಅವರಿಗೂ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ, ಇಲ್ಲ ಈ ಒಂದು ಬ್ಲಾಸ್ಟ್ ಅದು ಮಾತ್ರ ನಮ್ಮ ಗಮನಕ್ಕೆ ಬಂದಂಥದ್ದು, ಇದಕ್ಕೆ ಮಾತ್ರ ಪರಿಹಾರ ಕೊಡುವುದು ಅಂತೇಳಿ 43 ಮನೆಗಳಿಗೆ 48 ಲಕ್ಷ ಸಮಥಿಂಗ್ ಏನೋ ಅಮೌಂಟ್ ಕೊಟ್ಟಿದ್ದಾರೆ. ಅದ ನಂತರ ಏನಾಯ್ತು, ಈಗ ಅದ ನಂತರ ಪ್ರತಿ ಮನೆಗೆ ಎಷ್ಟು ಕೊಟ್ಟಿದ್ದಾರೆ ಸರ್? ಅದು ವ್ಯಾಲ್ಯೂಯೇಷನ್ PWD ಅವರು ಮಾಡಿದ್ದಾರೆ. ಪ್ರತಿ ಮನೆಗೆ ಅಂತ ಹೇಳಿದ್ರೆ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನುವಂಥ ರೀತಿಯನ್ನು ವ್ಯಾಲ್ಯೂಯೇಷನ್ ಅವರೇ ಮಾಡಿಕೊಂಡು, ಎಲ್ಲ ಮನೆಗೆ ಒಂದೇ ರೀತಿ ಪರಿಹಾರ ಅಲ್ಲ, ಕೆಲವು ಮನೆಗೆ ಹೆಚ್ಚು ಡ್ಯಾಮೇಜ್ ಆಗಿರ್ಬೋದು, ಕೆಲವರಿಗೆ 1.5 ಲಕ್ಷ ಸಿಕ್ಕಿರ್ಬೋದು, ಕೆಲವರಿಗೆ 70,000 ಸಿಕ್ಕಿರ್ಬೋದು, 50,000 ಸಿಕ್ಕಿರ್ಬೋದು, ಆ ರೀತಿ ಯಾವ ಆದ್ರೆ 200 ಮನೆಗಳಿದೆ. 200 ಮನೆಗಳಿಗಿಂತ ಹೆಚ್ಚಿದೆ ಅಲ್ವಾ ಸರ್? 220 ಓಕೆ, ಬರೀ 43 ಮನೆ ಮಾತ್ರ ಕಾಣ್ತವ್ರಿಗೆ. ಅದು ಒಂದು ಪರ್ಟಿಕ್ಯುಲರ್ ಬ್ಲಾಸ್ಟ್ ಹೇಳಿದ್ ನಾನು. ಯಾವ ಒಂದು ಬ್ಲಾಸ್ಟ್ ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾದಲ್ಲಿ ಆಯ್ತಲ್ವಾ, ಈಗ ಶಾಂತಿಗುಡ್ಡೆ ಪ್ರದೇಶ, ನಮ್ಮ ರೈಸ್ ಮಿಲ್ ಅಂತ ಪ್ರದೇಶ ಉಂಟು, ಅಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ದಿವಸ ಬ್ಲಾಸ್ಟ್ ಆಗ್ತದೆ. ಆ ಬ್ಲಾಸ್ಟ್ ತುಂಬಾ ಎಕ್ಸ್ಪ್ಲೋಸಿವ್ ಮಾಡಿರ್ತಾರೆ ಅವರು. ಆಗ ಜನಗಳೆಲ್ಲ ಹೇಳ್ತಾರೆ, ಅಲ್ಲಿ ಬ್ಲಾಸ್ಟ್ ಆಗಿದೆ, ನಮ್ಮನ್ನು ಕರೀತಾರೆ, ನಾವು ಸ್ಪಾಟಿಗೆ ಹೋಗ್ತೇವೆ, ಅಲ್ಲಿ ಪ್ರತಿಭಟನೆ ಮಾಡ್ತೇವೆ, ಮತ್ತೆ ವಾಪಸ್ ಬರ್ತೇವೆ. ಆದ ನಂತರ ನಾವು ಪುನಃ ನಾಳೆಯಿಂದ ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಯಾರ್ಯಾರಿಗೆ ಡ್ಯಾಮೇಜ್ ಆಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿದ ನಂತರ ಜಿಲ್ಲಾಧಿಕಾರಿ ಅವರು ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಾಗ ನಾವು ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಸಂತ್ರಸ್ತರೊಂದಿಗೆ ಮೀಟಿಂಗ್ಗೆ ಹೋಗ್ತೇವೆ. ಅಲ್ಲಿ ಅವರು ವಿಮರ್ಶೆಗಳನ್ನು ಮಾಡ್ತಾರೆ. ಮಾಡಿದ ನಂತರ ಪರಿಹಾರಕ್ಕೆ ಆಗಲೂ ಒಪ್ಪುದಿಲ್ಲ, SPRL ಕಂಪನಿಯವರು ಒಪ್ಪುದಿಲ್ಲ. ಆ ಸಂದರ್ಭಕ್ಕೆ ಅವರು ಎಲ್ಲಿ ಸಿಕ್ಕಿ ಬೀಳ್ತಾರೆ ಹೇಳಿದ್ರೆ, ಒಂದು ಲೆಟರ್ ಹೆಡ್ ಅಲ್ಲಿ ಒಂದು ಕೊಟ್ಟಿದ್ದಾರೆ ಅವರು, ಒಂದು ಮನೆಯವರಿಗೆ ಕೊಟ್ಟಿರ್ತಾರೆ, ನಾವು 1,20,000 ಪರಿಹಾರ ಕೊಡ್ತೇವೆ, ನಿಮ್ಮ ಮನೆ ಡ್ಯಾಮೇಜ್ ಆಗಿದೆ ನಮ್ಮ ಬ್ಲಾಸ್ಟಿಂಗ್ ಅಂತ. ಅದರ ಆಧಾರ ಇಟ್ಟುಕೊಂಡು ನಾವು ಹೋರಾಟ ಮಾಡಿ 47 ಮನೆಯ ಲೀಸ್ಟ್ ಅವ್ರು ಮಾಡಿದ್ರು. ಯಾರು ಸ್ಟಾರ್ಟಿಂಗ್ ಯಾರು ಮಾಡಿದ್ರು ಅದು ಮಾಡಿದ್ರು. ಆಗ ನಾವು ಜಿಲ್ಲಾಧಿಕಾರಿ ಮೀಟಿಂಗ್ ಕರೆದಾಗ ಹೇಳಿದ್ದು 47 ಮನೆ ಮಾತ್ರ ಇರುವಂಥದ್ದಲ್ಲ, ಅಲ್ಲಿ 100 ಚಿಲ್ಲರೆ ಮನೆಗಳಿದೆ, 120 130 ಮನೆಗಳು ಇನ್ನೂ ಇದೆ, ಅವರಿಗೂ ಸಹ ಪರಿಹಾರ ಕೊಡಬೇಕು ಹೇಳುವಾಗ ಈ ಲಿಸ್ಟಲ್ಲಿ ಅದನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಇವಾಗ ಅವರಿಂದ ಕೇಳುವ ಸರ್, ಇಷ್ಟೆಲ್ಲ ಹೇಳಿದ್ದು ನಿಮಗೆ ಮೊದಲೇ ಈ ತರ ಅನುಭವ ಆಗಿತ್ತ, ಈ ತರ ಆಗುತ್ತೆ ನಿಜವಾಗಿ ಇದರಿಂದ ತೊಂದರೆ ನಾವು ಒಳಗಾಗ್ತೀವಿ, ನಾವೇನೋ ಕೇಂದ್ರಕ್ಕೆ ಒಳಿತಾಗ್ಲಿ ನಮ್ಮ ನಾಡಿಗೆ ಒಳ್ಳೇದಾಗುತ್ತೆ ಈ ನಿಟ್ಟಿನಲ್ಲಿ ಮಾಡಿದ್ದು, ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ ಅಂತ. ಈಗ ನಿಮ್ಮ ಮನೆ ಬಿರುಕು ಬಿಟ್ಟಿದೆ, ಯಾರೂ ಬರ್ತಾ ಇಲ್ಲ, ಸೊ ಏನ್ ಸರ್ ಹೇಳಿ? ನಮ್ಮ ಮನೆ ಇಷ್ಟು ಬಿರುಕು ಬಿಟ್ಟಿದೆ, ನೀವು ಮಳೆ ಬಂದರೆ ಇಷ್ಟು ತೋರ್ತದೆ, ನೀರು ಬೀಳ್ತದೆ, ಅಲ್ಲಿ ನಾವು ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗಿ ಬಾಡಿಗೆ ಇದ್ದೀವಿ. 3 ವರ್ಷ ಆಯಿತು. ಇಷ್ಟು ಆಗಿದೆ ಅಂದರೆ ಎಲ್ಲ ಬಂದು ಚೆಕ್ ಮಾಡಿ ಹೋದರು, ಅವರೆಲ್ಲ ಸರ್ವೆ ಮಾಡಿ ಕೂಡ ಹೋದರು. ಆದರೆ ಏನೋ ಒಂದು ಪರಿಹಾರ ಬರ್ತದೆ ಅಂತಾರೆ, ಇವರು ಕೂಡ ಎಲ್ಲ ಬಂದು ನೋಡಿ ಹೋದರು. ಯಾರು ಒಂದು ಇದು ಮಾಡಲಿಲ್ಲ, ಬರ್ತದೆ ಅಂತ ಹೇಳ್ತಾರೆ. ಇಷ್ಟು ಜನಕ್ಕೆಲ್ಲ ಎಲ್ಲ ಮನೆಯಲ್ಲಿ ಸರ್ವೆ ಮಾಡಿ ಹೋಗಿದ್ದಾರೆ. ಇಷ್ಟು ಹೋಗಿದೆ ಅಂದರೆ ಮನೆ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಹೋಗಿದೆ. ಈಗ ಇದು ಸೆಕೆಂಡ್ ಬ್ಲಾಸ್ಟ್, ಥರ್ಡ್ ಬ್ಲಾಸ್ಟ್ ಅವೆಲ್ಲ. ಆದರೆ ಏನು ಒಂದು ನಮಗೆ ಒಂದು ಪರಿಹಾರನೂ ಸಿಗಲಿಲ್ಲ, ಎಂತ ಇಲ್ಲ. ಮತ್ತು ನಮ್ಮ ತೋಟ ಎಲ್ಲ ಒಣಗಿ ಹೋಗಿದೆ. ಅದಕ್ಕೆ ನಮಗೆ ಗೌರ್ಮೆಂಟದ ಪ್ರಾಜೆಕ್ಟ್ಗೆ ನಾವೇನು ವಿರೋಧ ಇಲ್ಲ, ಅದು ದೇವಶ್ಯಕಾಗಿ ಮಾಡೋದು ಅದು ಇರಬೇಕು. ಆದರೆ ಮನೆಗೆ ಇದು ಡ್ಯಾಮೇಜ್ ಆಗಿದೆ, ನಮಗೆ ಪರಿಹಾರ ಬೇಕಂತೇಳಿ ನಾವು ಹೇಳೋದು ಅಷ್ಟೇ. ಇನ್ನೇನು ಇದರ ರಾಜಕೀಯ ಎಲ್ಲ ಎಂತ ಇಲ್ಲ. ಎಷ್ಟು ವರ್ಷದ ಹಿಂದೆ, ಇವಾಗ ಎಷ್ಟು ಟೈಮ್ ಆಯ್ತು ಸರ್ ಅದು? ಇದೊಂದು 3-4 ಇಯರ್ಸ್ ಇಂದ ನಮಗೆ ತುಂಬಾ ಪ್ರಾಜೆಕ್ಟ್ ಇದೆ. ಹಾಗೆ ಒಂದು 6-7 ವರ್ಷದಿಂದ ನಮಗೆ ಇವಾಗ ಮನೆ ಬ್ರೇಕ್ ಆಗಿ 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತು. 3 ಇಯರ್ಸ್ ಇಂದ ಬರೀ ಭರವಸೆ ಮಾತ್ರ ಭರವಸೆ ಮಾಡಿದ್ರೆ ಬರ್ತಾರೆ, ಸರ್ವೆ ಮಾಡಿ ಹೋಗ್ತಾರೆ, ಬರ್ತದೆ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಆಗ್ಲಿಲ್ಲ, ಏನೆಲ್ಲ ಒಂದು 40-45 ಜನಕ್ಕೆ ಒಂದು ಎಲ್ಲೆಲ್ಲಿ ಅಲದಾಡಿದ್ರಿ. ಇವಾಗ ಹೇಳಿದ್ರು 43 ಮನೆಗಳಿಗೆ 48 ಲಕ್ಷ ಕೊಟ್ರು ಅಂತ. ಉಳಿದ 200 ಮನೆಗಳಿಗೆ ಬ್ಲಾಸ್ಟ್ ಆಯ್ತು, ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಎಲ್ಲೆಲ್ಲಿ ಅಲೆದಾಡಿದ್ದೀರಿ ಸರ್? ಯಾಕಂದ್ರೆ ಫಸ್ಟಿಗೆ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಆ ರೀತಿಯ ಪರಿಹಾರ ಕೊಡ್ತೀವಿ. ನೀವು ಫಸ್ಟ್ ಸ್ಟೇಜ್ ಅಲ್ಲೇ ತಿಳ್ಕೊಬೇಕಿತ್ತು. ಯಾಕಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ನಿಮಗೆ ಪರಿಹಾರದ ಹಣ ಸಿಗ್ಲಿಕ್ಕೆ ಈ ರೀತಿ ಹೋರಾಡ್ಬೇಕಾಯ್ತು. ಸೊ ಇವಾಗ ಮತ್ತೆ ಪದೇ ಆದ್ರೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಜನರಿಗೆ,
ಮನೆ ಒಡೆದೋಗ್ತಾ ಇದೆ, ಅವ್ರು ಎಲ್ಲಿ ವಾಸಿಸ್ಲಿ, ಅವ್ರು ಹೇಳ್ತಿದ್ದಾರೆ ನಾವು ರೆಂಟ್ ಮನೆಯಲ್ಲಿ ಯಾರು ನಿಭಾಯಿಸ್ತಾರೆ? ಅದೇ ಸಮಸ್ಯೆ, ನಾನು ಅದೇ ಹೇಳಿದ್ದು. ಅದು ಒಂದು ಪ್ರಾಥಮಿಕ ಹಂತದ ಎಲ್ಲಿವರೆಗೆ ನಾನು ಫಸ್ಟ್ ಸ್ಟೇಜ್ ಅಲ್ಲಿ ಯಾರಿಗೆ ಪರಿಹಾರ ಸಿಕ್ಕಿತ್ತು ಅಲ್ಲಿವರೆಗೆ ಹೇಳಿದೆ. ಆದ ನಂತರ ಸೆಕೆಂಡ್ ಸ್ಟೇಜ್ಗೆ ಏನು ಹೋರಾಟ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೇಜ್ ಅವ್ರು ಕೆಲಸ ಮಾಡುವಾಗ ಪುನಃ ನಿಲ್ಲಿಸಿಕ್ಕೆ ಶುರು ಮಾಡಿದ್ದೇವೆ ನಾವು. ಕಂಟಿನ್ಯೂ 1 ತಿಂಗಳು ಪ್ರೋಸೆಸ್ ಆಗಿದೆ, ಇವ್ರಿಗೆ ಗೊತ್ತಿರ್ಬೋದು. ಪ್ರತಿ 1 ತಿಂಗಳು ಪ್ರತಿ ದಿವಸವಾಗಿ ನಿಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವ್ರನ್ನ ಮುಂದಿನ ದಿವಸ ಬರುದಿಲ್ಲ, ಮರು ದಿವಸ ಬಂದು ಕೆಲಸ ಹಿಡಿತಾ ಇದ್ರು. ಕೊನೆಗೆ ಜಿಲ್ಲಾಧಿಕಾರಿ ಅವರು ಕರೆದ್ರು ಒಮ್ಮೆ ಮೀಟಿಂಗ್ಗೆ. ನಾವು ಅಂತ ಹೇಳಿದೇವೆ ಅಂತ ಹೇಳಿದ್ರೆ ಹೀಗೆ ಉಂಟು, ನೀವು ಪರಿಹಾರ ಅದಕ್ಕೆ ಎಡಿಷನ್ ಮಾಡಿ ಅವ್ರಿಗೆ ಎಲ್ಲರಿಗೂ ಪರಿಹಾರ ಕೊಡಬೇಕು, ಇಲ್ಲದಿದ್ರೆ ಜನಗಳು ಸಫರ್ ಆಗ್ತಾರೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂಥದ್ದು ಸರಿಯಲ್ಲ, ಎಲ್ರಿಗೂ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಶುರು ಆದ ನಂತರ ಎಂತಾಯಿತು, ಒಂದು ದಿವಸ ಜಿಲ್ಲಾಧಿಕಾರಿಗಳದ್ದು ಮೇಲ್ಗಡೆಯಿಂದ ತುಂಬ ಪ್ರೆಷರ್ ಬಂತು ಕಾಣಬೇಕು, ಈ ಪ್ರಾಜೆಕ್ಟ್ ಅನ್ನು ಈ ಮಂತ್ ಒಳಗೆ ಮುಗಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ತಹಶೀಲ್ದಾರ್ ಮುಖಾಂತರ ಅವರು ಪೊಲೀಸ್ ಪ್ರೊಟೆಕ್ಷನ್ ನೊಂದಿಗೆ ಬಂದರು. ನಾವು ಆಗ ಎಲೆಕ್ಷನ್ ಟೈಮಲ್ಲಿ ಎಲ್ಲೋ ಹೊರಗಡೆ ತಹಶೀಲ್ದಾರ್ ಪ್ರದೀಪ್ ಹುಂಡೇಕರ್ ಇದ್ರು, ಉಡುಪಿ ತಹಶೀಲ್ದಾರ್ ಪ್ರದೀಪ್ ಹುಂಡೇಕರ್ ಇದ್ರು. ನಮ್ಮ ಕಾಪು ಸರ್ಕಲ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಶಿರುವ ಠಾಣಾ ಇನ್ಸ್ಪೆಕ್ಟರ್ ಬಂದಿದ್ರು. ಬಂದ ನಂತರ ನಾವು ಎಂತ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಅಲ್ಲೊಂದು 10-50 ಹೆಂಗಸರು ಮತ್ತೆ ಉಳಿದ ಎಲ್ಲ ಸಂತ್ರಸ್ತರನ್ನು ಸೇರಿಸಿಕೊಂಡು ಪ್ರತಿಭಟನೆ JCB ಅಡ್ಡ ನಿಂತಿದ್ದೆವು. ಆ ಸಂದರ್ಭದಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಪಡಿಸಿ ಆ ಕಾಯವಾಗಿರೋದು ಮುಂದುವರಿಸಿದ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗೆ ಫೋನ್ ಮುಖಾಂತರ ಕೇಳಿದಾಗ ನಾಳೆ ಬನ್ನಿ ಮೀಟಿಂಗ್ಗೆ ಮಾತಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದರು. ನಾವು ಮತ್ತೆ ಮಾತಾಡ್ಲಿಕ್ಕೆ ಅಂತ ಒಂದು ಪ್ರಮುಖರು 4-5 ಜನ ಹೋದಾಗ ಒಂದು ಮೀಟಿಂಗ್ ಮಾಡುವ ಅಂತ ಹೇಳಿದರು. ನಾವು ಮೀಟಿಂಗ್ ಮಾಡೋದು ಬೇಡ, ನೀವು ನಿಮ್ಮ ಸರ್ಕಾರ ಸಂಸ್ಥೆ ಆದಂಥ PWD ಮತ್ತು ಕಂದಾಯ ಇಲಾಖೆಯನ್ನು ಕಳಿಸಿಕೊಟ್ಟು ವ್ಯಾಲ್ಯೂಯೇಷನ್ ಮಾಡಿಸಿ, ಸತ್ಯ ಹೌದಾದ್ರೆ ಕೊಡಿ. ಯಾವಾಗ ಈ ಒಂದು ಘಟನೆ ಯಾವಾಗ ಆಗಿರುವಂತ ಸರ್? ಎಕ್ಸಾಕ್ಟ್ ಯಾವ ಇಯರ್ ಅಲ್ಲಿ? 2007 ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆದಂತದ್ದು. 2009-10 ಅಲ್ಲಿ ಪ್ರಾಜೆಕ್ಟ್ ಆರಂಭ ಆಗಿರೋದು. ಪೈಪ್ಲೈನ್ ಪ್ರಾರಂಭ ಆದದ್ದು 16-15 ಇಂದ 2017 ಅದೇ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕ ಸ್ಪಂದಿಸಿದ್ರು ಅದಕ್ಕೆ ಮಾತ್ರ. ಯಾಕಂತ ಹೇಳಿದ್ರೆ ಅವರನ್ನು ಮರು ದಿವಸ ಕಂದಾಯ ಇಲಾಖೆಯನ್ನು ಮತ್ತೆ PWD ಡಿಪಾರ್ಟ್ಮೆಂಟ್ ಎಸ್ಟಿಮೇಷನ್ ಕಳಿಸಿದ್ರು. 30 ನವೆಂಬರ್ 2017 ಎಸ್ಟಿಮೇಷನ್ ಮಾಡಿದ್ದಾರೆ. ಎಸ್ಟಿಮೇಷನ್ ಮಾಡುವಾಗ ಅವರೇ ಸರ್ಕಾರ ಸಂಸ್ಥೆ ಹೇಳುವಂತ ಎಷ್ಟು ನಷ್ಟ ಇದೆ ಅಂತ ಹೇಳಿದ್ರೆ, ಫಾದೂರು ಗ್ರಾಮದಲ್ಲಿ 57 ಮನೆಗೆ 48,25,874 ರೂಪಾಯಿ ನಷ್ಟ ಆಗಿದೆ. ಕಳತೂರು ಗ್ರಾಮದಲ್ಲಿ 63 ಮನೆಗೆ 57,93,406 ರೂಪಾಯಿ ನಷ್ಟ ಆಗಿದೆ ಅಂತ ಅವರೇ ಸರ್ಕಾರದ ವರದಿ, ಯಾವುದು ನಾವು ಕೊಟ್ಟಂಥದ್ದಲ್ಲ, ನಮ್ಮ ಎವ್ಯಾಲ್ಯೂಯೇಷನ್ ಅಲ್ಲ, ಸರ್ಕಾರದ 2 ಸಂಸ್ಥೆಗಳು ಜಂಟಿ ಸರ್ವೆ ಮಾಡಿದರೆ ವರದಿ ಹೇಳ್ತದೆ. ಆದ ನಂತರ ಈ ಪರಿಹಾರಕ್ಕೋಸ್ಕರ ನಾವು ಪುನಃ DC ಅವರನ್ನು ಭೇಟಿ ಮಾಡಿದಾಗ DC ಅವರು ನಾನು ಪತ್ರ ಬರಿತೇನೆ, ISPL ಕಂಪನಿಗೆ ಪತ್ರ ಬರಿತೇನೆ ಅಂತ ಹೇಳಿದರು. ಮತ್ತೆ ಒಂದು 15 ದಿವಸ ಬಿಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಕೇಳಿದರು, ಈ ಎಂತ ಆಗಿದೆ ಇದು ವಿಷಯ. ತಾಲೂಕು ಪಂಚಾಯತ್ ಪ್ರಸ್ತಾಪ ಮಾಡಿದರು. ಎಲ್ಲ ಪ್ರಸ್ತಾಪಗಳು ಮಾಡಿದ ನಂತರ ಜಿಲ್ಲಾಧಿಕಾರಿಗಳಿಂದ ಉತ್ತರ ಬಂತು. ನನಗೆ ಉತ್ತರ ಇತ್ತೀಚೆಗೆ ಬಂತು, ಎಂತ ಅಂತ ಹೇಳಿದ್ರೆ ISPL ಕಂಪನಿ ಕೊಡಲಿಕ್ಕೆ ಒಪ್ಪುದಿಲ್ಲ ಅಂತ ಹೇಳಿದ ಕೂಡಲೇ ನಾವು ಎಂತ ಮಾಡಿದೆವು ಹೇಳಿದ್ರೆ, ಪುನಃ ಜಿಲ್ಲಾಧಿಕಾರಿ ಮೀಟ್ ಆಗಲಿಕ್ಕೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅರುಣ್ ಶೆಟ್ಟಿ ಪಾದೂರ್ ಅಂತ ಈಗಿನ ಜನಜಾಗೃತಿ ಸದಸ್ಯರಿದ್ದಾರೆ, ಅವರು ಮುಂದೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಾಗ ಈ ಪ್ರಾಜೆಕ್ಟ್ ಆಗ್ತಾ ಇತ್ತು. ಈಗ ಅವರು ಜನಜಾಗೃತಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರು 3 ಜನ ಹೋಗಿ ಕೇಳಿದಾಗ ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರೆ ನನ್ನ ಲಿಮಿಟೇಷನ್ ಇದೆ, ಇದನ್ನು ನೀವು ಮಾತಾಡೋದಿದ್ರೆ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಮಾತಾಡಬೇಕು ಅನ್ನುವಂಥದ್ದು ವಿಷಯವನ್ನು ತಿಳಿಸಿದರು. ನಮಗೆ ಎಂತಾಯಿತು, ಇನ್ನು ಯಾವ ರೀತಿ ಹೋರಾಟ ಮುಂದುವರಿಸಬೇಕು, ಯಾಕಂದರೆ ಕಾನೂನಾತ್ಮಕ ಹೋರಾಟ ಮಾಡುವಷ್ಟು ಸಂಪನ್ಮೂಲಗಳು ಬಹುಶಃ ನಮಗೆ ಕೊರತೆ ಆಗ್ತದೆ. ಯಾಕಂದರೆ ಜನಗಳಿಂದ ಕಲೆಕ್ಟ್ ಮಾಡಿಕೊಂಡು ಮಾಡಿ ನಾಳೆ ಎಲ್ಲಿಯಾದರೂ ನಮಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಜನಗಳು ನಮ್ಮ ಮೇಲೆ ಅಪವಾದ ಹೇಳ್ಬೋದು, ಹಣ ಕಲೆಕ್ಟ್ ಮಾಡಿದ್ದಾರೆ, ನಮಗೆ ತೀರ್ಪು ನಮ್ಮ ವಿರುದ್ಧವಾಗಿ ಬಂದಿದೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದಾಗ ಜನಜಾಗೃತಿ ಸಮಿತಿಯಿಂದ ಹಾಗೂ ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಪ್ರಧಾನಮಂತ್ರಿಗಳಿಗೆ, ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್, ಸೆಂಟ್ರಲ್ ಗೌರ್ಮೆಂಟ್ ಪೆಟ್ರೋಲಿಯಂ ಮಿನಿಸ್ಟರ್ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ಕ್ಯಾಬಿನೆಟ್ ಆಫ್ ಇಂಡಿಯಾ, ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸರ್ಕಾರಕ್ಕೆ ಲೆಟರ್ ಮಾಡಿದ್ದೇವೆ. ಇದು ಯಾವ ಇಸವಿಯಲ್ಲಿ ಕಳಿಸಿರುವಂತದ್ದು? 2017 ಇದು ಈ ರಿಪೋರ್ಟ್ ಬಂದ ನಂತರ, ಯಾವುದು ಪರಿಹಾರದ ಇವರು ಎಸ್ಟಿಮೇಷನ್ ಕಾಪಿ ಬಂತಲ್ವಾ, ಕಾಪಿ ಕೊಟ್ಟ ನಂತರ DC ಅವರು ಹೇಳಿದ್ರು ನನ್ನ ಲೆವೆಲಲ್ಲಿ ನನ್ನ ಇತಿಮಿತಿಯಲ್ಲಿ ಬರುವುದಿಲ್ಲ, ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಅವರು ಹಂತದಲ್ಲೇ ಮಾತಾಡಬೇಕಂತ ಹೇಳಿದ ನಂತರ ನಮಗೆ ಯಾವುದೇ ದಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೋರಾಟ ಮಾಡ್ಲಿಕ್ಕೆ ಇರುವಂಥದ್ದು ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಯಾವುದೇ ಕೇಸು ಯಾವುದೇ ಗದ್ದಲಿ 2011ರಿಂದ 2018ರವರೆಗೆ ನಮ್ಮ ಯಾವುದೇ ಜನಜಾಗೃತಿ ಸಮಿತಿಯ ಸದಸ್ಯರು ಇರ್ಬೋದು, ಸಂತ್ರಸ್ತರು ಯಾರ ಮೇಲೂ ಕೇಸ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿ ಯಾವುದು ಕಾನೂನಾತ್ಮಕ ಹೋರಾಟ ಯಾವುದಿದೆ, ನ್ಯಾಯಯುತವಾದ ಹೋರಾಟದಲ್ಲೇ ನಾವು ಹೋಗಿದ್ದೇವೆ. ಅದರಿಂದ ನಾವು ಯಾವ ರೀತಿ ಅಂದರೆ ಈಗ ಪತ್ರ ಬರೆದಿದ್ದೇವೆ, ಪತ್ರಕ್ಕೆ ಉತ್ತರ ಬಂದಿದೆ. CM ಆಫೀಸಿಂದ ಬಂದಿದೆ, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬಂದಿದೆ. 2 ಉತ್ತರಗಳಲ್ಲಿ ಏನಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಇದೆ. ಜಿಲ್ಲಾಧಿಕಾರಿ ಹತ್ರ ಕೇಳಿದಾಗ ಹೇಳ್ತಾರೆ, ಅವರು ನಮಗೆ ನಮ್ಮ ಇತಿಮಿತಿಯಲ್ಲಿ ಬರುವುದಿಲ್ಲ. ಮಿತಿಯಲ್ಲಿ ಬರುವುದಿಲ್ಲ ಅಂದ್ರೆ ಯಾಕೆ ಜಿಲ್ಲಾಧಿಕಾರಿಗಳು ತಗೋಬೇಕು ಅಂತ ಲೆಟರ್ ಅಲ್ಲಿ ಇದೆ? ಅಲ್ಲ, ಅವರಿಗೆ ಆದೇಶ ಮಾಡ್ಲಿಕ್ಕೆ ಬರುವುದಿಲ್ಲ ಪರಿಹಾರ ಕೊಡಿ ಅಂತ. ಯಾಕಂತ ಹೇಳಿದ್ರೆ ಅವರ ಆದ್ರೆ ಒಂದು ಸರ್ವೆ ನಡೆಸಿ ಈ ತರ ಇದೆ ಇಷ್ಟು ಮನೆಗಳಿಗೆ, ಯಾಕಂದ್ರೆ
ಒಬ್ಬರು ಜವಾಬ್ದಾರಿಯುತರನ್ನ ಯಾಕೆ ನಿಮ್ಮ ಹತ್ರ ಕಳಿಸ್ತಾರೆ? ಎಲ್ರಿಗೂ ಹೋಗಿ ಹೇಳ್ಬೋದಲ್ವಾ? ಪ್ರತಿಯೊಬ್ರು ಲೆಟರ್ ಕಳಿಸ್ಬೋದು, ಯಾಕೆ ಕಳಿಸಲ್ಲ? ಅವರಿಗೊಬ್ರು ನಾಯಕನನ್ನು ಅಂತ ಮಾಡಿರ್ತಾರೆ. ಸೊ ಅವರು ಒಂದು ಹೋಗ್ಬೇಕು, ಅಲ್ಲಿ ಸರ್ವೆ ನಡೆಸ್ಬೇಕು, ನಿಜವಾಗ್ಲೂ ಅಲ್ಲಿ ಪರಿಹಾರ ಅವರಿಗೆ ಬೇಕಾ ಬೇಡ್ವಾ ಇದೆಲ್ಲವನ್ನ ಅವರು ಸರ್ವೆ ಮಾಡಿದ್ದಾರೆ. ನಾವು ಮಾಡಿದಂತ ಸರ್ವೆ ಅಲ್ಲ, ಜಿಲ್ಲಾಧಿಕಾರಿ ನಿರ್ದೇಶನದಲ್ಲಿ ಕಂದಾಯ ಇಲಾಖೆ ಮತ್ತು PWD ಜಂಟಿಯಾಗಿ ಮಾಡಿದಂತ ಸರ್ವೆ. ನಮ್ಮ ರಿಪೋರ್ಟ್ ಅಲ್ಲ, ಎಷ್ಟು ಹಾನಿ ಅಂತ ನಾವೇನು ಹೇಳಿ ಅವರು ಬರ್ದದಲ್ಲ. ಅವರು ಅಲ್ಲಿ ಹಾನಿ ಅಂದಾಜು ಮಾಡಿಕೊಂಡು ಹಾನಿ ಆಗದಿದ್ರೆ ಈ ವರದಿ ಕೊಡ್ತಿರ್ಲಿಲ್ಲ. ಅವರು ಕೊಡ್ತಿದ್ರ? ಹಾನಿ ಆಗಿದ್ರೆ ಖಂಡಿತವಾಗಿ ಅವ್ರು ಕೊಡ್ತಿರ್ಲಿಲ್ಲ. ಹಾನಿ ಆಗಿದೆ, ಇಷ್ಟು ಹಾನಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಅರ್ಧಂಬರ್ಧ ಮಾಡಿ ಯಾಕೆ ಕೈ ತೊಳ್ಕೊಳ್ತಿದ್ದಾರೆ ಹಾಗಿದ್ರೆ? ಹೌದು, ಈಗ ಏನಾಗಿದೆ ಇತ್ತೀಚಿನ ಪ್ರೊಸೆಸ್ ಹೇಳ್ತಾ ಇರುವಂತದ್ದು. ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಪುನಃ ಅಲ್ದಾಡಿ ನಾವು ಹೇಳಿದ್ದೇವೆ ಲಾಸ್ಟಿಗೆ. ನಂತರ ಲೆಟರ್ ಬಂತು. ಲೆಟರ್ ಬಂದ ನಂತರ ಆ ರೀತಿ ಆದ ನಂತರ ನಾವು ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ತಿಳಿಸಿದ್ದೇವೆ. ಸಂಸದರು ಪೆಟ್ರೋಲಿಯಂ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ, ಈ ವಿಷಯದ ಕುರಿತು ಮಾತಾಡಿದ್ದಾರೆ. ಯಾರು ಸರ್? ಶೋಭಾ ಕರಂದ್ಲಾಜೆ. ಅಲ್ಲಲ್ಲ, ಯಾರು ಯಾವಾಗ ಮಾತಾಡಿ, ಯಾರ ಥ್ರೂ ಅಲ್ಲಿ ಹೋಗಿರುವಂತದ್ದು? ಇಲ್ಲ, ನಾವು MP ಅವರಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಯಾವ ರೀತಿ ಈ ರೀತಿ ಲೆಟರ್ ಮಾಡಿದವ, ಶಾಸಕರಿಗೆ ಮಾಡಿದ್ದೇವೆ, ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮಾಡಿದ್ದೇವೆ, ಶೋಭಾ ಕರಂದ್ಲಾಜೆ ಅವರಿಗೆ ಮಾಡಿದ್ದೇವೆ. ಶೋಭಾ ಕರಂದ್ಲಾಜೆ ಅವರು ಮುಖತವಾಗಿ ಭೇಟಿಯಾಗಿದ್ದೇವೆ, ತಿಳಿಸಿದ್ದೇವೆ ಈಗ ಸಮಸ್ಯೆ. ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ ಅಂತ ಮಾತಾಡಿದ್ದಾರೆ. ಮತ್ತೆ ಹೇಳಿದ್ದಾರೆ ಅಂತ ಪೆಟ್ರೋಲಿಯಂ ಮಿನಿಸ್ಟರ್ ಅದರ ಬಗ್ಗೆ ISPL ಕಂಪನಿ ಹತ್ರ ವಿಚಾರಿಸಿ ಏನಂತ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಇದು 1 ವೀಕಲ್ಲಿ ಆದಂತ ಪ್ರೊಸೆಸ್, ಈ 1 ವೀಕಲ್ಲಿ ಆದಂತ ಪ್ರೊಸೆಸ್, ಈ ಒಂದು ಟೈಮಲ್ಲಿ ಆದಂತ ಪ್ರೊಸೆಸ್. ಅದರ ರಿಸಲ್ಟ್ ಇನ್ನು ನಾವು ಸ್ವಲ್ಪ ವೇಟ್ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಂದನ್ನು ನಾವು ಆತುರದಲ್ಲಿ ಕೇಳಿದ್ರು ಅವ್ರದ್ದು ಪ್ರೊಸೆಸ್ಗಳಿರ್ತದೆ. ಅವರು ಅಲ್ಲಿಂದ ವಿವರಣೆ ಇಲ್ಲಿ ಕೇಳಬೇಕಾಗುತ್ತೆ, ಇಲ್ಲಿಂದ ವಿವರಣೆ ಬಂದ ನಂತರ ಯಾವುದೇ ಒಂದು ವಿಚಾರಗಳಾಗ್ಲಿ ಬೇಗ ಆದ್ರೆ ಅದು ಖಂಡಿತ ಪರಿಹಾರ ಸಿಗುತ್ತೆ. ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಸಿಗುವುದೇ ಪರಿಹಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಸಿಗುವುದೇ ಪರಿಹಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ತೈಲೋತ್ಪನ್ನ ಘಟಕ ಮಾಡಿರುವ ನಿಟ್ಟಿನಲ್ಲಿ ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ, ಪಾದೂರು ಸುತ್ತಮುತ್ತ ಮನೆಗಳು ಬಿರುಕು ಬಿಟ್ಟಿದೆ, ಇದಕ್ಕೆ ಅವರಿಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಈಗ ಮತ್ತೊಬ್ಬರು ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ಮಾಹಿತಿ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ GN ಕೋಟ್ಯಾರ್ ಅವರು GA ಕೋಟ್ಯಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ನಮ್ಮ ಗಮನಕ್ಕೆ 1 ತಿಂಗಳ ಹಿಂದೆ ಬಂದಿತ್ತು. ಅದು ನನ್ನ ಪತ್ರಗೋಷ್ಠಿಯಲ್ಲಿ ಪ್ರಚಾರ ಮಾಡಿ, ಅದು ಅಲ್ಲದೆ ಇಂಡಿಯನ್ ಎಕ್ಸ್, ಯಾಕಂದರೆ ನಾರ್ಮಲಿ ಕನ್ನಡ ನ್ಯೂಸ್ ಏನಾಗ್ತದೆ ಲೋಕಲ್ ಮಾತ್ರ ಹೋಗ್ತದೆ. ಅದಕ್ಕಾಗಿ ಇಂಗ್ಲೀಷ್ ಚಾನಲ್ನವರು ಇಂಡಿಯನ್ ಎಕ್ಸ್ನವರು ಒಳ್ಳೆ ಕೋಟ್ ಮಾಡಿದ್ದಾರೆ. ಅದೇ ಬೇರೆಗೆ ನಾನು ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಲೆಟರ್ ಬರೆದಿದ್ದೆ. ಅಂದರೆ ನಾವು ಡೆಫಿನಿಷನ್ ಹುಡುಕುವವರು, ಸರ್ವೆ ಕಂಡಕ್ಟ್ ಮಾಡುವವರು. ನಾವು ಯಾವಾಗಲೂ ಸಣ್ಣ ಲೆಟರ್ ಬರೀಲಿಕ್ಕೆ ಹೋಗೋದಿಲ್ಲ. ನಾನು ಈಗಲೇ 38 ಲೆಟರ್ ಕಳಿಸ್ಕೊಟ್ಟಿದ್ದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಅವರಿಗೆ. ಮತ್ತೊಂದು ಯಾವುದೇ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಪೈಪ್ಲೈನ್ ಎಂಬುದು ದೇಶದ ಉನ್ನತಿಗಾಗಿ ಮಾಡಿದ ಒಂದು ಕೆಲಸ. ಓಕೆ, ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮೇಡಮ್. ಹಲೋ, ನಮಸ್ತೆ. ನಿಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಸುಜಿತ್ ಅಂತ, ಇಲ್ಲಿ ಕಲತೂರು ಮತ್ತು ಪಾದೂರು ಅಲ್ಲೇ ಮನೆ ನಮ್ದು. ಓಕೆ ಸರ್, ನಿಮ್ಮ ಮನೆಗೆ ಏನಾದ್ರೂ ಈ ತರ ಪ್ರಾಬ್ಲಮ್ ಆಗಿದೆಯಾ ಸರ್? ಅದು ಎಂತ ಗೊತ್ತಾ ಮೇಡಮ್, ಅದರಲ್ಲಿ ಈಗ ನಮ್ಮ ಮನೆ ಅಂತ ಆಗ್ಲಿಲ್ಲ, ನಮ್ಮ ಮನೆ ಹತ್ತಿರ ತುಂಬಾ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಒಂದು ಈಗ 100 ಮನೆಗೆ ಪ್ರಾಬ್ಲಮ್ ಆದ್ರೆ ಒಂದು 50 ಮನೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಪರಿಹಾರ. ಅದೇ ಯಾಕೆ ಅಂತ ಇಲ್ಲಿ ಪ್ರಶ್ನೆ ಅವ್ರದ್ದು. ನಮ್ದು ಕೂಡ ಅದೇ ಪ್ರಶ್ನೆ. 200 ಮನೆಯಲ್ಲಿ 48 ಮನೆ ಸಿಕ್ಕಿದೆ, ಬಾಕಿ ಮನೆ ಏನ್ ಮಾಡಿದ್ದಾರೆ? ಒಂದು ಕಣ್ಣಿಗೆ ಬೆಣ್ಣೆ. ಅದೇ ಮೇಡಮ್, ಅದು ಹಾಗೆ ಮಾಡಿದ್ರೆ ನಮ್ಗೆ ಕೂಡ ತುಂಬಾ ಪ್ರಾಬ್ಲಮ್ ಅಲ್ಲ. ಈಗ ನಾವು ಇಲ್ಲಿ ಸ್ವಲ್ಪ ಅವರಿಗೆ ಎಂತಾದ್ರು ಈಗ ಎಂತ ಹೇಳ್ತಾರಂದ್ರೆ, ಈಗ ನಮ್ಮವರು ಮಾಡ್ಲಿಲ್ಲ, ಅವರವರು ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿ ಇದಾಗ್ತಾ ಉಂಟು, ಪ್ರಚಾರ ಆಗ್ತಾ ಉಂಟು. ಓಕೆ, ಸೊ ನೀವು ಕೂಡ ಹೋರಾಟಕ್ಕೆ ಇಳ್ದಿದ್ದೀರಾ? ಈಗಾಗಲೇ ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ, ನಮಗೆ ಪರಿಹಾರ ಬೇಕು ಅಂತ ಇದ್ದೇವೆ. ಆದ್ರೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಇನ್ನು ಕೂಡ ನಮ್ಗೆ ಕ್ಲಿಯರ್ ಇಲ್ಲ ಮೇಡಮ್. ಓಕೆ 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 ಸರ್. ಓಕೆ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಅವರು ಕೂಡ ಅವ್ರ ಮನೆಗೆ ಆಗಿಲ್ಲ ಅಂದ್ರೂ ಕೂಡ ಅವರ ಸುತ್ತಮುತ್ತ ಮನೆಗಳಿಗೆ ಈ ತರ ತೊಂದರೆ ಆಗಿದೆ ಸರ್, ಹೇಳ್ತಾ ಇದ್ರಲ್ಲ ಸರ್. ಹೇಳಿ. ಅದರಲ್ಲಿ ಏನಾಗಿದೆ, ನಾವು ಸರ್ವೆ ಕಂಡಕ್ಟ್ ಮಾಡಿದಾಗ ನನಗೆ ಟೋಟಲ್ 300 ಅಪ್ಲಿಕೇಶನ್ ಬಂದಿದೆ. ಎಲ್ಲವೂ ಸ್ಟುಡಿನಿ ಮಾಡಿದವಾಗ ನಾವು ಅವರಿಗೆ ಮೆಂಬರ್ಗೆ ಇಷ್ಟೇ ಹೇಳಿದೆ, ನಾವು
ಮಾನವ ಹಕ್ಕಲ್ಲಿ ನಿಮಗೆ ಸಿಕ್ಕಬೇಕಾದನ್ನು ಸಿಕ್ಕುವ ಹಾಗೆ ಹೋರಾಟ ಮಾಡ್ತೇವೆ. ನಾವು ಟೈಮ್ ಬಾಂಡ್ ಕೆಲಸ ಮಾಡೋದಿಲ್ಲ, ಯಾವುದೇ ಮಾಡೋದಿದ್ದು ಸರ್ವೆ ಆಗಬೇಕು. ಸರ್ವೆ ಮಾಡಿದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವರನ್ನೆಲ್ಲ ಕರ್ಕೊಂಡು ಬಂದಿದ್ದೆ. ಸರ್ವೆ ಮಾಡಿದಾಗ ನಮ್ಗೆ ಕೆಲವನ್ನ ವಿಷಯ ಸಿಕ್ಕಿದೆ. ಅದರಲ್ಲಿ 3 ವಿಷಯದಲ್ಲಿ ನಾನು ಈಗಲೂ ಇದ್ದೇನೆ, ಯಾರೇ ರಾಜಕೀಯ ಇರಲಿ ಅಥವಾ ಯಾರೇ ಇರಲಿ. ಇಲ್ಲಿ ಆದ ಒಂದು ತಪ್ಪು ಏನಾಗಿದೆ, VIP ಕಲ್ಚರಲ್ಲಿ ಹೋಗಿದೆ. ನಾನು DC ನಿನ್ನೆ ಮಾತಾಡಿದೆ, ಯಾಕಂದರೆ ಈ ವಿಷಯ ಅವರಿಗೆ ಲೆಟರ್ ಕೊಟ್ಟು. ಅಲ್ಲ, ಈಗ ಹೇಳಿದ್ರಿ ಸರ್ VIP ಕಲ್ಚರಲ್ಲಿ ಹೋಗಿದೆ ಅಂತ, ಏನಾಗಿದೆ ಹಾಗೆ? VIP ಅಂದರೆ ಈಗ ನಾವು ಇಲ್ಲಿ ಹೇಳಬಾರ್ದು, ಆದರೆ ರಾಜಕೀಯದಲ್ಲಿ VIP ಇರ್ತವೆ. ನನಗೆ ಬೇಕಾದವರನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು, ನನಗೆ ಬೇಡದಿದ್ದವರನ್ನು ಬದಿಗಿಡೋದು. ಇದು ನಮ್ಮ ದೇಶದಲ್ಲಿ ನಡೀತಾ ಉಂಟು, ನಿಮ್ಗೆ ಗೊತ್ತಿದ್ದ ವಿಷಯವೇ. ಇದನ್ನು ನಾನು ಇನ್ವೆಸ್ಟಿಗೇಷನ್ಗೆ ಹಾಕ್ತಾ ಇದ್ದೆ ರೈಟ್ ಟು ಇನ್ಫಾರ್ಮೇಷನಲ್ಲಿ. ಈಗ ಒಬ್ಬರಿಗೆ 2 ಲಕ್ಷ ಸಿಕ್ಕಿದೆ, ಒಬ್ಬನಿಗೆ 40,000. ಮತ್ತು ಆದರೆ ವೆನ್ ವಿ ಅನಲೈಸ್ ಮಾಡುವಾಗ ಅವನಿಗೆ ಎಕ್ಸಾಕ್ಟ್ಲಿ 1 ಲಕ್ಷ ಸಿಕ್ಕಬೇಕಿತ್ತು. ಈವನ್ ನನ್ನ ಗೌರ್ಮೆಂಟ್ ರೇಟಲ್ಲಿ ಕೂಡ ಅಲ್ಲಿ ಸಿಕ್ಕಿದ್ದು ತುಂಬ, ಯಾಕಂದರೆ ಅವನಲ್ಲಿ ಆ ಶಕ್ತಿ ಇರಲಿಲ್ಲ, ಆ ಪರ್ಶುವೇಟ್ ಶಕ್ತಿ ಇರಲಿಲ್ಲ, ಅವನಿಗೆ ಅದರ ಏನೂ ನಾಲೆಜ್ ಇರಲಿಲ್ಲ. ಈಗ ನನ್ನದು ಬಂದದ್ದು ಪ್ರತಿಯೊಂದು ಸರ್ವೆ ಮಾಡಿದಾಗ ಅಲ್ಲಿ 3 ಕ್ಯಾಟಗರಿ ಆಫ್ ಜನರು ಇದ್ದಾರೆ: VIP ಕಲ್ಚರ್, ಮಿಡಲ್ ಮ್ಯಾನ್ ಆ್ಯಂಡ್ ಪೊಲಿಟಿಕಲಿ ಅಸೋಸಿಯೇಟೆಡ್. ಅಂಥವರಿಗೆ ಎಲ್ರಿಗೂ ಸಿಕ್ಕಿದೆ, ಇಲ್ಲ ಅಂತ ಇಲ್ಲ. ಪಾದೂರು ವಿಷಯ ನಾನು ಹೇಳ್ತೆ, ನನ್ನೊಬ್ಬರೇ ಒಬ್ಬರು ಫ್ರೆಂಡ್ ಇದ್ದಾರೆ, ನಾನು ಆ ಊರಲ್ಲಿ ಹುಟ್ಟಿದ್ದವ, ಕಳತೂರು ಇಲ್ಲಿ ಗುರ್ಮೆಯಲ್ಲಿ ಹುಟ್ಟಿದ್ದವ, ಅದರಿಂದ ನಾನು ಆ ಕೆಲಸ ತಗೊಂಡು ಎಲ್ಲರೂ ತಗೊಳ್ತಿರ್ಲಿಲ್ಲ. ಅಲ್ಲಿ ನೋಡಿದಾಗ ಅವರಲ್ಲಿ ಕ್ಲಿಯರ್ ಹೇಳಿದರೆ, ಸರ್ ನನಗೆ ಇಷ್ಟ ಆಗಿದ್ದೆ, ನನಗೊಂದು ಪೈ ಕೊಡಲಿಲ್ಲ. ನಾನು ಯಾಕೆ ಕೊಡಲಿಲ್ಲ? ನನಗೆ ಬರ್ತಾರೆ ಹೋಗ್ತಾರೆ, ಇದು ಕಾರಣ ಏನು? ಒಬ್ಬ ಮಾನವನ ಇವತ್ತು ನಮ್ಮ ದೇಶದಲ್ಲಿ ಮಾನವ ಹಕ್ಕನ್ನು ನಾವು ತೆಗೆದು ಬಿಸಾಡಿದ್ದೇವೆ. ಇದು ಏನು ಬೆನಿಫಿಟ್ ಉಂಟಾ ಅಂಡರ್ ಹ್ಯೂಮನ್ ರೈಟ್ಸ್? ಬೇರೆ ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾವುದೇ ಇರಲಿ, ದೇ ಡು ನಾಟ್ ನೋ ಡೆಫಿನಿಷನ್. ಸರ್ ಕೇಳ್ತಾ ಇರುವಂತದ್ದು ಮನೆ ಸರಿ ಮಾಡ್ಕೊಡಿ ಅಂತ ಅವರೇ ಹೇಳ್ತಿದ್ದಾರೆ. ನಾವು ನಮಗೆ ಸ್ವಂತ ಮನೆ ಇದ್ದು ನಾವೀಗ ಬಾಡಿಗೆ ಮನೆಯಲ್ಲಿ ಪರಿಸ್ಥಿತಿ. ಈ ಪರಿಸ್ಥಿತಿ ಕಾರಣ ಯಾರು? ನಮ್ಮವರೇ, ಬೇರೆ ಯಾರೂ ಅಲ್ಲ. ಈಗ ಅವರು ಫಸ್ಟ್ ಹೋರಾಟ ಮಾಡಿದಾಗ ನಾನು ಒಬ್ಸರ್ವ್ ಮಾಡಿದೆ. ಈಗ ಸೆಕೆಂಡ್ ಲೈನ್ ಹೋಗ್ತಾ ಉಂಟು, ಪೈಪ್ ಲೈನ್. ದರ್ ಇಸ್ ಅ ಡೆಫಿನಿಷನ್. 6 ಫೀಟ್ ಬೇಕಾದರೆ 6 ಫೀಟ್ ಜಾಗ ನಿಮ್ಮ ಜಾಗದಲ್ಲಿ ಎಷ್ಟು ಹೋಗ್ತದೆ? 3 ಇದು ದೊಡ್ಡ ಲೈನ್ ಹೋಗೋದಿದ್ರೆ ನಿಮ್ಮದು ಅರ್ಧ ಎಕರೆ ಆದರೂ ಇದು ಸೆನ್ಸ್ ಆದರೂ ಹೋಗ್ತದೆ. ಒಂದು ಸೆನ್ಸಿಗೆ ಯಾವ ರೇಟ್ ಉಂಟು? ಆ ರೇಟಲ್ಲಿ ಕೊಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಕೇಳಿದ್ದೆ, ಐ ವಾಂಟ್ ಟು ಡಿಟೇಲ್ ಆಫ್ ದಿಸ್. ಯಾಕಂದರೆ ವ್ಯಾಲ್ಯುವೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಫೈಟ್ ದಿ ಜಸ್ಟಿಸ್ ಅಂತ. ಈಗ ಮನೆ ಹಾಳಾದಲ್ಲಿ ನಾನು ಮೊನ್ನೆ ಎಲ್ಲ ನೋಡಿದಾಗ ತುಂಬ ಅಲ್ಲಿ ಹೇರುಪೇರುಗಳು ನಡೀತಾ ಇದ್ದೆ. ಈಗ ನಾನು ನಿನ್ನೆ ಸಾಧಾರಣ 48 ಲೆಟರ್ ಕಳಿಸಿದ್ದೆ ಎಲ್ರಿಗೂ. ನಮ್ಮದು ಸಿಸ್ಟಮ್ ಏನು, ರಿಪ್ಲೈ ಅಸ್ ದೆನ್ ವಿ ವಿಲ್ ಫೈಟ್ ದ ಕೇಸ್. ನಾವು ಯಾವುದೇ ಇಲ್ಲೀಗಲ್ ವೇಯಲ್ಲಿ ಹೋಗೋದಿಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೆ ಕಾಲು ಹಿಡಿಲಿಕ್ಕೆ ಹೋಗೋದು. ಮಾನವ ಹಕ್ಕಲ್ಲಿ ಸಿಕ್ಕುವುದಿದ್ರೆ 100% ಹೋರಾಟ ಮಾಡ್ತೇವೆ. ಈವನ್ ವಿ ಆರ್ ರೆಡಿ ಟು ಗೋ ಟು ದ ಸುಪ್ರೀಂ ಕೋರ್ಟ್ ಅಪ್ ಟು ನಾಕ್ ದ ಡೋರ್. ಯಾಕಂದರೆ ಎಲ್ಲ ವಿಷಯಕ್ಕೆ ಸಿಕ್ತಂತೆ, ಇದರಲ್ಲಿ ಯಾಕೆ ಸಿಕ್ಕಬಾರ್ದು? ಈಗ ಒಬ್ಬ ಬಡ ವ್ಯಕ್ತಿ, ಈಗ ಬಡವರಿಗೆ ಸಿಕ್ಕಲಿಲ್ಲ, ಅಲ್ಲಿ ಮಿಡ್ಲ್ ಹೈಯರ್ ಲೆವೆಲ್ನವ್ರಿಗೆ ಎಲ್ರಿಗೂ ಸಿಕ್ಕಿದೆ. ಇವಾಗ ಹೇಳ್ತಿರುವ ಪ್ರಕಾರ 200 ಮನೆಗಳು ಪ್ಲಸ್ 40 ಮನೆಗಳು. ನನ್ನ ಹತ್ರ ಸ್ಟೇಟ್ಮೆಂಟ್ ಉಂಟು, ಅದರಲ್ಲಿ ಎಲ್ರಿಗೂ ಸಿಕ್ಕಿದೆ. 25% ಆಫ್ ದ ಪೀಪಲ್ ಅವರಿಗೆ ಹಣ ಸಿಕ್ಕಿದೆ. ಉಳಿದ 75 ದೇ ಆರ್ ನಾಟ್ ಓನ್ಲಿ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕ್ ದ ವೋಟ್. ಬಿಹೈಂಡ್ ದಟ್ ನಥಿಂಗ್. ಓಕೆ ಸರ್, ಇದಕ್ಕೆ ಏನು ಹೇಳ್ತೀರಾ? ಅವರು ಹೇಳ್ತಿದ್ದಾರೆ ಹೋರಾಟದ ವೇ ಬಗ್ಗೆ ಅವರು ಹೇಳಿದಕ್ಕೆ, ಹೋರಾಟ ಸ್ಟಾರ್ಟ್ ಆದಂತೂ 2009-10ರಲ್ಲಿ ಜನಜಾಗೃತಿ ಸಮಿತಿ, ಅಲ್ಲಿ ಸ್ಥಳೀಯರನ್ನು ಒಳಗೊಂಡಂತ ಸಮಿತಿಯಲ್ಲಿ ಹೋರಾಟ ಪ್ರಾರಂಭ ಆದಂಥದ್ದು. ಅತ್ಯಂತ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿದರೆ ಅದರಲ್ಲಿ 2 ಮಾತಿಲ್ಲ. ಯಾಕಂತ ಹೇಳಿದರೆ ಯಾವ ಸಂತ್ರಸ್ತರಿಂದ ಆಗಲಿ ಯಾವ 1 ರೂಪಾಯಿ ಕಲೆಕ್ಷನ್ ಮಾಡಲಿಲ್ಲ. ಯಾರು ಊರಿನ ಗೌರವನಂತಿದ್ದಾರೆ ಅವರಷ್ಟಕ್ಕೆ ಕೊಟ್ಟಂಥ ಹೋರಾಟಕ್ಕೆ ಅವರು ಧನ ಸಹಾಯ ಮಾಡಿದರು. ಅದರಿಂದ ಹೋರಾಟ ನಡೆಸಿದ್ದೇವೆ. ಮತ್ತು ಅವರು ಹೇಳಿದಾಗೆ ಯಾವ ಪ್ರಕಾರ ಅಮೌಂಟ್ ಸಿಗಬೇಕಿತ್ತು ಹೇಳಿದರೆ, ಟೆಲಿಕಾಮ್ ಆ್ಯಕ್ಟ್ ಪ್ರಕಾರ 1 ರೂಪಾಯಿ ಕೊಡುವಂಥ ಪರಿಸ್ಥಿತಿ ಇಲ್ಲದಂಥ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ನ ಒಂದು ಪರ್ಸೆನ್ಸ್ಗೆ 23,000 ರೂಪಾಯಿನ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಅದನ್ನು ಅವರು ಆರ್ಗ್ಯೂ ಮಾಡ್ತಾ ಇದ್ರು. ISPRL ಕಂಪನಿಯವರು ನಮ್ಮ ಜೊತೆ ಆರ್ಗ್ಯೂ ಮಾಡ್ತಾ ಇದ್ರು. ಹೇಳಿದರೆ ಆ ಆ್ಯಕ್ಟ್ ಪ್ರಕಾರ ನಿಮಗೆ 1 ರೂಪಾಯಿ ಪರಿಹಾರ ಕೊಡಲಿಕ್ಕಿಲ್ಲ. ಯಾಕಂದರೆ ಮೇಲಿಂದ ಹೋಗುವಂಥ ಎಲೆಕ್ಟ್ರಿಸಿಟಿ ಕೇಬಲು ಅದು ಮೂಲಸೌಕರ್ಯದಲ್ಲಿ ಬರ್ತದೆ. ಮೊದಲು ಯಾವುದು ಆ ಆ್ಯಕ್ಟ್ ಇರುವಂಥದ್ದು ಮೂಲಸೌಕರ್ಯದಲ್ಲಿ ಬರುವುದರಿಂದ ಅದಕ್ಕೆ ಯಾವುದೇ 1 ರೂಪಾಯಿ ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಅವರ ವಾದ ಆಗಿತ್ತು. ಹೋರಾಟ ಮಾಡಿ 2 ವರ್ಷಗಳ ಹೋರಾಟ ಅದು. ಆಗ ಅಣ್ಣಾಮಲೈ ಇವರು ವಿಶಾಲ್ ಅವರು DC ಆಗಿದ್ದರು, ಅಣ್ಣಾಮಲೈ ಅವರು SP ಆಗಿದ್ದರು. ಅವರಿಗೆ ಕನ್ವಿನ್ಸ್ ಮಾಡಿದಾಗ ಅವರು ಕನ್ವಿನ್ಸ್ ಆದರು, ಈ ರೀತಿ ಇದೆ, ಅದರ ಕೆಳಗಡೆ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಯಾವುದು ಅವರು ಟವರ್ಸ್ ಹಾಕಿರ್ತಾರೆ, ಅದಕ್ಕೆ ಅದು ಜಾಗ ಅಷ್ಟು ಹೋಗ್ತಾ ವೇಸ್ಟ್ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೆ ಲಾಸ್ಟಿಗೆ ಪರ್ಸೆನ್ಸ್ಗೆ 23,000 ರೂಪಾಯಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಫಾರ್ ಇಂಡಿಯಾದಲ್ಲಿ. ಕೇರಳದಲ್ಲಿ ಅದಕ್ಕಿಂತ ಮೊದಲು ಕೇರಳ ಹೈಯೆಸ್ಟ್ ಆಗಿತ್ತು ಯಾವುದೋ ಒಂದು ಪ್ರಾಜೆಕ್ಟಲ್ಲಿ. ಅದರ ವ್ಯಾಲ್ಯೂಯೇಷನ್ ತರಿಸಿ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಸಿಕ್ಕಿದೆ. ಅದರಲ್ಲಿ ಯಾರ್ದು ಆಕ್ಷೇಪಣೆ ಇಲ್ಲ, ಅವರಿಗೆ ಪರಿಹಾರ ಸಿಕ್ಕಿತ್ತು. ಆದ ನಂತರ ಪೈಪ್ಲೈನ್ ಅಳವಡಿಕೆ ಸಂದರ್ಭದಲ್ಲೂ ಸಮೇತ ಅವರ 10% ಮಾತ್ರ ಅವರು ಯಾವುದು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 10% ಕೊಡ್ತೇವೆ ಅಂತ ಹೇಳಿದರು. ಕೊನೆಗೆ ಹೋರಾಟ ಮಾಡಿದ ನಂತರ 1.5 ಪಟ್ಟು ಮಾರ್ಕೆಟ್ ವ್ಯಾಲ್ಯೂ ಅಂತ ಹೈಯೆಸ್ಟ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ 1.5 ಪಟ್ಟು ಕೊಟ್ಟಿದ್ದಾರೆ.
1.5 ಪಟ್ಟು ಹಣವನ್ನು ಕೊಟ್ಟಿದ್ದಾರೆ. ಅದು ಹೇಳಿದೆ ಇವಾಗ 23,000 ರೂಪಾಯಿ 23,000 ರೂಪಾಯಿ ಹೌದು, ಆಲ್ಮೋಸ್ಟ್ ಅಷ್ಟೇ ಇದಕ್ಕೂ ಕೊಟ್ಟಿದ್ದಾರೆ. ಯಾವುದಕ್ಕೆ ನಮ್ಮ ಪೈಪ್ಲೈನ್ ಲೇಯಿಂಗ್ ಮಾಡುವಾಗ ಸಹ ಕೊಟ್ಟಿದ್ದಾರೆ. ಬ್ಲಾಸ್ಟಿಂಗ್ ಅಲ್ಲಿ ಪ್ರಥಮ ಹಂತದ ಹೋರಾಟದಲ್ಲಿ ಸಮೇತ ನಾವೇನು ರಾಜಕೀಯ ಇಂಪ್ಲಿಮೆನ್ಸ್ ಏನು ಮಾಡಲಿಲ್ಲ. ಜನಜಾಗೃತಿ ಹೋರಾಟ ಮಾಡಿತ್ತು, ಸ್ಥಳೀಯರು ಒಗ್ಗೂಡಿದ್ರು, ಸಂತ್ರಸ್ತರಿದ್ರು, ಮತ್ತೆ ವ್ಯಾಲ್ಯೂಯೇಷನ್ ಮಾಡಿದಂತ PW. ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ, ಸರ್ವೆ ನಡೆಸುವಂತಹ ಸಂದರ್ಭದಲ್ಲಿ ನಮಗೆ ಕಾಣಿಸಿರುವಂತದ್ದೇನಂದ್ರೆ 100% 25% ಜನರಿಗೆ ಸಿಕ್ಕಿದೆ ಪರಿಹಾರ. ಸಿಕ್ಕಿರುವುದರಲ್ಲಿ VIP ರೇಂಜ್ ಅಲ್ಲಿ ಇವರು ನಾವಂದ್ರೆ ಏನು ಅಲ್ಲ, ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಈಗ ಏನಾಯ್ತು, ನಾವು 2011ರಿಂದ 18ರವರೆಗೆ 7 ವರ್ಷ ಹೋರಾಟ ಮಾಡ್ತಾ ಇರುವಾಗ ದಿವಸ ಒಂದು ತಿಂಗಳಲ್ಲಿ 15 ದಿವಸ ಆದ್ರೆ ಕರೆ ಬರ್ತಾ ಇತ್ತು. ಅಲ್ಲಿ ಬ್ಲಾಸ್ಟಿಂಗ್ ಆಗ್ತಾ ಉಂಟು, ಸಮಸ್ಯೆ ಆಗ್ತಾ ಉಂಟು, ಇಲ್ಲಿ ನಮ್ಮ ಕೃಷಿ ಹಾನಿ ಆಗ್ತಾ ಉಂಟು. ಪ್ರತಿ ದಿವಸ ನಾವು ಅಟೆಂಡ್ ಆಗಿದ್ದೇವೆ. ಯಾವುದೇ ದುರುದ್ದೇಶ ಇರಲಿಲ್ಲ. ಆಗ ನಾವು ರಾಜಕೀಯದಲ್ಲೂ ಇರಲಿಲ್ಲ. ಈಗ ಕಳೆದ 3 ವರ್ಷದಿಂದ ನಾವು ರಾಜಕೀಯದಲ್ಲಿ ಇದ್ದೇವೆ ಬಿಟ್ಟರೆ ಆಗ ರಾಜಕೀಯದಲ್ಲೂ ಇರಲಿಲ್ಲ. ಫೋನ್ ಬಂದ ಕೂಡಲೇ ಹೋಗ್ತಾ ಇದ್ದೇವೆ, ಜನ ಒಟ್ಟು ಮಾಡ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಯಾರು ಸಂತ್ರಸ್ತರು ಅಲ್ಲದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ಜನಗಳನ್ನು. ಯಾಕಂದ್ರೆ ಅಲ್ಲಿ ನಮಗೆ ಹೋರಾಟ ಮಾಡಬೇಕು. ಅದ ನಂತರ ಜಲ್ಲಿ ಕ್ರೆಷರ್ ಅಂತ ಬರುವಂಥದ್ದು, ಅಲ್ಲಿ ಹಾರ್ಡ್ ರಾಕ್ ಹೊರಗಡೆ ಇರುವಂಥ ಹಾರ್ಡ್ ರಾಕ್ ಅನ್ನು ಅಲ್ಲಿಯೇ ಜಲ್ಲಿ ಕ್ರೆಷರ್ ಮಾಡಬೇಕಂತ ಹೇಳಿದ್ರು. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೈಕೋರ್ಟಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೇವೆ. ಯಾರಿಂದಲೂ ಸಂತ್ರಸ್ತರಿಂದ ಯಾರನ್ನು ಫಲಾನುಭವಿಯಿಂದ ಹಣ ತಗೊಳ್ಳಿಲ್ಲ, ಯಾರನ್ನು ತಗೊಳ್ಳಿಲ್ಲ. ಯಾರ್ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ತನ್ನ ಊರಿನ ಮೇಲೆ ಪ್ರೀತಿ ಉಂಟು, ಅವರು ಹಣ ಕೊಟ್ಟಿದ್ರು, ಅದರಿಂದ ಹೈಕೋರ್ಟಲ್ಲಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಇಲ್ಲ. ಹೋರಾಟದ ಹಾದಿಯೂ ಒಂದೇ ಲೆಕ್ಕದಲ್ಲಿ ಇತ್ತು, ಈಗಲೂ ಒಂದೇ ಲೆಕ್ಕದಲ್ಲಿ ಇದೆ. ಈಗ ಇತ್ತೀಚೆಗೆ ಇವರು ಒಂದು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಬಿಟ್ರೆ ಅದಕ್ಕಿಂತ ಮೊದಲು ಇಷ್ಟು ಸಮಸ್ಯೆಗಳಿತ್ತು 7 ವರ್ಷದಲ್ಲಿ. ಯಾರೂ ಅದಕ್ಕೆ ಯಾವ ಸಂಘ ಸಂಸ್ಥೆಗಳು ಬರಲಿಲ್ಲ. ನಾವೇ ಸ್ಥಳೀಯವಾಗಿ ಜನಜಾಗ ಸಮಿತಿ ರಚಿಸಿಕೊಂಡು ಹೋರಾಟ ಮಾಡ್ತಾ ಇದ್ದೆವು. ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿದ್ದೇವೆ. ನ್ಯಾಯಯುತವಾಗಿ ಸಿಕ್ತು. ಇವಾಗ ನಾನು ಹೇಳ್ತೇವೆ ಮೇಡಮ್, ನಾನು ಇವರು ಹೇಳಿದ ಪ್ರತಿಯೊಂದು ಮಾತಿಗೆ ಒಪ್ತೇವೆ. ನಾವು ಈಗಲೂ ಹೇಳ್ತೇವೆ, ನಾಳೆಯೂ ಹೇಳ್ತೇವೆ. ನಾವು ಆಲ್ ಇಂಡಿಯಾ ಬಾಡಿ, ನಾವು ಇಲ್ಲಿ ಸ್ಟಾರ್ಟ್ ಆಗಿ 4-5 ವರ್ಷ ಆಯಿತು. 5 ವರ್ಷದಲ್ಲಿ ನಾವು ಅಂದರೆ ಹೆಚ್ಚಾಗಿ ನಾವು ಬೀದರ್ ಆ ಸೈಡಿಗೆ ಕಾನ್ಸಂಟ್ರೇಟ್ ಮಾಡ್ತೇವೆ, ಮಹಾರಾಷ್ಟ್ರದಲ್ಲಿ ಕಾನ್ಸಂಟ್ರೇಟ್ ಮಾಡ್ತೇವೆ. ನಮ್ಮದೇನಿದೆ ಬೇಸಿಕಲಿ ESA, ಮಿನಿಮಮ್ ವೇಜ್ ಆ್ಯಕ್ಟ್ ಮತ್ತು ಜಾಗದ ವಿದೌಟ್ ಟೇಕಿಂಗ್ ಅ ಮನಿ ವಿ ಆರ್ ಫೈಟಿಂಗ್ ಅಂಡರ್ ದ ನ್ಯಾಚುರಲ್ ಜಸ್ಟಿಸ್. ಬರೀ ಲೆಟರ್ ರೈಟಿಂಗ್ ಮೂವ್ಮೆಂಟೇ ಮಾಡಿದ್ದು ಇವತ್ತಿನವರೆಗೆ. ನಾವು ಯಾರ ಹತ್ರ ಇದೆ, ಯಾರ್ಯಾರು ಹಣ ಕೇಳಿ ಮಾಡ್ತಾರೆ ನಾವು ಅದಕ್ಕೆ ಹೋಗೋದಿಲ್ಲ. ನಮ್ಮದು ಇವತ್ತು ಉಂಟು, ನಾಳೆನೂ ಉಂಟು. ಈಗ ಮೊನ್ನೆ ನಾನು ಹಂಗೆ ಸ್ಟ್ರೈಕ್ ಮಾಡಿದ್ದೆ. ಸಮ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ನನ್ನನ್ನು ಇದು ಮಾಡೋಕ್ಕೆ ನೋಡಿದ್ರು. ನಾನು ಅದಕ್ಕೆ ಹೇರುವುದಿಲ್ಲ. ನಾನು ಇವತ್ತು ನಿಮ್ಮ ಚಾನಲಲ್ಲಿ ಹೇಳ್ತೆ, ಐ ಆಮ್ ಟೇಕನ್ ಎ ಓತ್ ಟು ಫೈಟ್ ದ ಕರಪ್ಷನ್. ನೀವು ಇಲ್ಲಿ ಇರುವವರು ಯಾರೇ ಇರ್ಬೋದು. ಐ ಆಮ್ ಎಂಕರೇಜಿಂಗ್ ದ ಯಂಗ್ ಟು ಫೈಟ್ ಎ ಕರಪ್ಷನ್. ಇಲ್ಲಿ ಏನು ನಡೆದಿದೆ, ನಾನು ಯಾವ ರಾಜಕೀಯ ಬ್ಲೇಮನ್ನು ಮಾಡೋದಿಲ್ಲ. ನಾನು ವೋಟ್ ಕೊಟ್ಟ ನಂತರ ಯಾವುದೇ ರಾಜಕೀಯ ಪಕ್ಷದವರು ಹಿ ಈಸ್ ಅ ಸರ್ವೆಂಟ್ ಆಫ್ ದ ಪೀಪಲ್. ಅಲ್ಲಿ ನಾನು VIP ಅಂತ ನಾನು ಕಂಡು ಹಿಡಿದೆ. ನಾನು ಟೋಟಲ್ ಈಗ ನಿಮ್ಗೆ ಮೊನ್ನೆನೇ ಗೊತ್ತಾಗಿದೆ, ESA ಬಂದಾಗಿ ಯಾವ ಪೊಲಿಟಿಕಲ್ ಪಾರ್ಟಿಯೂ ಬರಲಿಲ್ಲ. ನಾನು ಹಂಗೆ ಸ್ಟ್ರೈಕ್ ಮಾಡಿದಾಗ ನನ್ನನ್ನು ಅರೆಸ್ಟ್ ಮಾಡಬೇಕಂತ ಎಲ್ಲ ಮಾಡಿದರು, ಎಲ್ಲರೂ ಕೂಡಿ. ನಾನು ಅದಕ್ಕೆ ಹೆದರುವುದಿಲ್ಲ. ಇದು ಪ್ರಥಮ ಬಾರಿ ನಾನು ಅರೆಸ್ಟ್ ಆಗೋದಿಲ್ಲ. ನಾನು ಲೈಫಲ್ಲಿ ಎಮರ್ಜೆನ್ಸಿಯಲ್ಲಿ ಒಳಗೋಗಿದ್ದೆ, ಅನಂತರ ಅಣ್ಣಾಜಿ ಒಟ್ಟಿ ಒಳಗೋಗಿದ್ದೆ. ನಾನು ಎಲ್ಲರ ಹತ್ತು ಇದ್ದೆ. ಆದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಹತ್ರ ನನ್ನ ರಾಜಕೀಯ ಸಿಂಪಲ್ ಇರ್ತದೆ. ನೀವು ಮಾಡೋ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ನಮಗೆ ನಿಮ್ಮ ಹತ್ರ ಕೇಳುವಂಥದ್ದಿಲ್ಲ. ಕಾನೂನಲ್ಲಿ ಸಿಕ್ಕಿದ್ರು ಒಳ್ಳೆಯದು, ನಾವು ಯಾರ ಹತ್ರ ಹಣ ತಿಕ್ಕಿ ಮಾಡೋದಿಲ್ಲ. ಏನು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದ ಅದನ್ನು ನಾವು ಚಾಲೆಂಜ್ ಮಾಡ್ತೇವೆ. ನಾನು ಯಾವುದೇ ಪಂಚಾಯತ್ ಇರ್ಬೋದು, ಡಿಸ್ಟಿಕ್ ಇರ್ಬೋದು, ಯಾರೇ ಇರ್ಬೋದು, ನಾನು ಅದಕ್ಕೆ ಹೆದರುವುದಿಲ್ಲ. ನಮ್ಗೆ ಬಂದವರು ಒಬ್ರು ಹೇಳಿದೆ, ಸರ್ ಇದಕ್ಕಿದ್ದು. ನಾನು ಹೇಳಿದೆ, ಸರ್ವೆ ಮಾಡಿದೆ ನಾನು ಯಾವುದೇ ಕೆಲಸ ಮಾಡೋದಿಲ್ಲ. ಯಾಕಂದರೆ ನಮಗೊಂದು ಸೆಂಟ್ರಲ್ ಬಾಡಿ ಉಂಟು. ಯಾಕಂದರೆ NGOಗೆ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬ್ಯಾನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ನಾವು ಯಾರ್ದು ಫಾರಿನ್ ಡೊನೇಷನ್ ತಗೊಳ್ಳಿಲ್ಲ ಅಥವಾ ಯಾರ್ದು ಹಣ ತಗೊಳ್ಳೋದಿಲ್ಲ. ಅದಕ್ಕಾಗಿ ಸತ್ಯ ಇದ್ದರೆ ಮಾತ್ರ ಹೋರಾಟ ಮಾಡಬೇಕು, ಎಲ್ಲರೂ ಮಾಡೋದಿಲ್ಲ. ಐ ಆಮ್ ಎನ್ ಅಡ್ವೊಕೇಟ್. ನಾವು ಅಡ್ವೊಕೇಟ್ ಆದರೂ ಕೂಡ ಸುಳ್ಳು ಆರ್ಗ್ಯುಮೆಂಟ್ಗೆ ನಾನು ಹೋಗೋದಿಲ್ಲ. ಅದರಿಂದ ಇಲ್ಲಿ ಬಂದ ಕೆಲವು ಜನರು ನನ್ನ ಹತ್ರ ಬಂದು ಹೇಳಿದಾಗ ನಾನು ಸರ್ವೆ ಮಾಡಿಕೊಂಡು ಒಂದು ಲೆಟರ್ ಬರೀತೆ, ಪ್ರೆಸ್ ಮೀಟ್ ಮಾಡ್ತೇವೆ ಅಂತ. ಪ್ರೆಸ್ ಮೀಟ್ದಾಗ ಅವ್ರು ಹೇಳಿದ್ರೆ ನಮ್ಮ ಜಾಗಕ್ಕೆ ಹೋಗಿ ಫೋಟೋ ಫೋಟೋ ತೆಗೆದ್ರು. ಅದು ಮೀಡಿಯಾದಲ್ಲಿ ಬಂದ ನಂತರ ನಾನು ಕೆಲವರು ಫೋನ್ ಮಾಡಿದರೆ, ಏನ್ರಿ ನೀವು ರಾಜಕೀಯಕ್ಕೆ ಚಾಲೆಂಜ್ ಮಾಡಿ? ಐ ಆಮ್ ನಾಟ್ ಗೋಯಿಂಗ್ ಟು ಚಾಲೆಂಜ್ ಎನಿ ಪೊಲಿಟಿಕಲ್ ಪಾರ್ಟಿ, ಯಾರೇ ಇರಲಿ. ನಾನು ಈ ಲೋಕಲ್ ಅಲ್ಲ. ನಾನು ಬಾಂಬೆಲಿ ಕಲ್ತವ ಒಬ್ಬ ಹೋಟೆಲ್ ವರ್ಕರ್. ಇವತ್ತು ಹೋಟೆಲ್ ವರ್ಕರೇ, ಗ್ಲಾಸ್ ತೊಳೆಯುವವನೇ. ಆದರೆ ಒಂದು ದೇಶಕ್ಕಾಗಿ ಹೋರಾಟ ಮಾಡುವ ಒಂದು ವ್ಯಕ್ತಿ, ಸಾಯೋಕ್ಕೂ ಸಿದ್ಧನಿದ್ದಾನೆ. ಆದರೆ ಅಲ್ಲಿ ಪಾದೂರಲ್ಲಿ ತೆಕ್ಕೊಳ್ಳೋ ಒಂದೇ ಒಂದು ವಿಷಯ, ನಂದು 60-70 ವರ್ಷ ಹಿಂದೆ ಗುರ್ಮೆಯಲ್ಲಿ ನಾನು ಹುಟ್ಟಿದ್ದವ. ಆದ್ದರಿಂದ ನನ್ನ ಹುಟ್ಟೂರಂತ ನಾನಲ್ಲಿ ಬಂದದ್ದು. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಇದು ಮಾಡಲಿಲ್ಲ. ಯಾಕೆ ನನಗೆ ಈಗಲೂ ಹೇಳ್ತೆ, ನಾವು ಬ್ರಹ್ಮಾವರದಲ್ಲಿ ESA ಹಾಸ್ಪಿಟಲ್ ಬೇಕು ಹೇಳಿದಾಗ ಅಲ್ಲಿ ಒಬ್ಬರು ಆಗಿನ MLA ಅವರು ಮಿನಿಸ್ಟರ್ ಆಗಿದ್ದರು, ಅಲ್ಲಿ ಯಾಕೆ ಬೇಕಂತ. ಅದರಲ್ಲಿ ತುಂಬ ಜಗಳ ಆಯಿತು. ನಾನು ಹೇಳಿದೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎ ಪಾಲಿಟಿಕ್ಸ್. ನಮಗೊಂದು ಹಾಸ್ಪಿಟಲ್ ಬೇಕು. ಅದೇ ರೀತಿ ಇಲ್ಲಿ ನಾವು ಇವರೊಟ್ಟಿಗೂ ಬರ್ತೇವೆ, ಎಲ್ಲರೊಟ್ಟಿಗೂ ಬರ್ತೇವೆ. ನಮಗೇನು ಬಡ ಜನರಿಗೆ ಸಹಾಯ ಆಗಬೇಕು, ಅವರ ಏನು ರೈಟ್ ಉಂಟು ಅವ್ರಿಗೆ ಸಿಗಬೇಕು. ಅದಕ್ಕಿಂತ ಹೆಚ್ಚಿಗೆ ನಮ್ಮದು ಯಾವುದೇ ಏಮಿ ಇಲ್ಲ. ಓಕೆ ಸರ್, ಒಂದು ನಿಮಿಷ ಸರ್.
ಇವಾಗ ನಿಮ್ಮ ಮನೆಗೆ ನಿಜವಾಗ್ಲೂ ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಇವಾಗ ಅಷ್ಟು ಪ್ರಾಬ್ಲಮ್ ಆಗಿದೆ, ಬಿರುಕು ಬಿಟ್ಟಿದೆ ಅಂತ ಸರ್ವೆ ಮಾಡಿದ್ರು, ಎಲ್ಲರೂ ಮಾಡಿದ್ರು, ಯಾರು ಬಂದು ನೋಡಿಲ್ಲ. ನೋಡಿದ್ದಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಸಿಗ್ತದೆ. Okay, ಇವಾಗ ಹೇಳಿ ಸರ್, ಸ್ಪಂದನ ವಾಹಿನಿ ಮೂಲಕನೇ ತಿಳಿಸಿ, ನಿಮ್ಮ ಒಂದು ಮನೆಯನ್ನ ಇಟ್ಕೊಂಡು ಯಾವ ತರ ಬ್ರೇಕ್ ಆಗಿದೆ, ಯಾವ ತರ ಅಲ್ಲಿ ಪ್ರಾಬ್ಲಮ್ ಆಗಿದೆ ಸರ್, ಅದನ್ನೇ ನೀವೇ ಹೇಳಿ. ಟೆರೇಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಏಕದಮ್ ಅದು ಗೋಡೆಗಳನ್ನ ಬಿರುಕು ಬಿಟ್ಟಿದೆ, ಮತ್ತು ಎಲೆಕ್ಟ್ರಿಷಿಯನ್ ಎಲ್ಲ ಇದು ಆಗಿದೆ, ಎಲ್ಲ ಲೀಕ್ ಆಗಿ ಉಂಟು, ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಹಾಳಾಗಿ ಹೋಗಿದೆ. ನಾವಲ್ಲಿ ಮನೆ ಇರುವಾಗ ಲಾಯ್ಕ್ ಇಲ್ಲೇ ಇಲ್ಲ. ಈಗ ನಾವು ಅದೇ 3 ವರ್ಷದಿಂದ ನಾವು ಬೇರೆ ಸೈಡ್ ಒಂದು ಊರಲ್ಲಿ ಬಾಡಿಗೆದಲ್ಲಿ ಇದ್ದೇವೆ. ಅದು ಎಷ್ಟೋ ಜನ ಬಂದು ಸರ್ವೆ ಮಾಡಿ ಹೋದ್ರು, ನೀವು ಸಿಗ್ತದೆ ಅಂತ ಹೇಳ್ತಾರೋ, ಗ್ರಾಮ ಪಂಚಾಯತ್ ಅವ್ರು ಬಂದರು, ಎಲ್ಲರೂ ಬಂದಿದ್ದಾರೆ, ನೋಡಿ ಹೋಗಿದ್ದಾರೆ, ಸಿಗ್ತದೆ, ನಿಮಗೆ ಸಿಗ್ತದೆ ಅಂತ ಹೇಳಿ. ಅದು ಇವ್ರು ಹೇಳಿದಾಗೆ ಅದು ಪೊಲಿಟಿಕಲ್ ಲೆವೆಲ್ ಯಾರು VIP ಲೆವೆಲ್ ಆಗಿ ಅವರಿಗೆ ಸಿಕ್ಕಿದೆ. ಒಬ್ಬರ ಮೂಲಭೂತ ಸೌಕರ್ಯವನ್ನ ಕಸಿದುಕೊಂಡು ಈ ಯೋಜನೆ ಬೇಕಾಗಿದೆ. ಹೌದು, ನಾನು ಈಗ ಹೇಳ್ತೇನೆ, ಏನೇ ನೀವು ಡೆಫಿನೇಷನ್ ಕೊಡಿ, ಅಂಡರ್ ಫಂಡಮೆಂಟಲ್ ರೈಟ್. ನಿಮ್ಮ ಜಾಗ ಯಾವುದೇ ಗೌರ್ಮೆಂಟ್ ಇದಕ್ಕೆ ತೆಕ್ಕೊಳ್ಬೋದು. ಈಗ ಕೊಂಕಣ್ ರೈಲ್ವೆ ಬಂದಾಗ ವಿ ಆರ್ ದ ಪೀಪಲ್, ನಾನು ಜಾರ್ಜ್ ಫರ್ನಾಂಡಿಸ್, ವಿ ಆರ್ ಸ್ಟ್ರಗಲ್ ಮಾಡಿ ಇದು ಮಾಡಿದ್ದೇವೆ. ಆಗಲೂ ಎಷ್ಟೋ ಜನರಿಗೆ ಒಂದು ಡೆಫಿನೇಷನ್ ಕೊಟ್ಟಿದೆ ರೈಲ್ವೆ, ನಿಮಗೆ ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಅಂತ. ಈಗಲೂ ಕೆಲವರಿಗೆ ಕೊಡಲಿಲ್ಲ, ನಾವು ಹೋರಾಟ ಮಾಡ್ತೇವೆ, ಒಬ್ಬರಿಗೆ ಅಪಾಯಿಂಟ್ಮೆಂಟ್. ಓಕೆ, ಮಾತಾಡ್ತೀನಿ ಸರ್. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮಣಿಪಾಲದಿಂದ ಮಾಡ್ತಿದ್ದೇವೆ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಿರಬಹುದು, ಪಾದೂರು ಎಂಬ ಸ್ಥಳದಲ್ಲಿ ತೈಲೋತ್ಪನ್ನ ಘಟಕವನ್ನು ಆರಂಭ ಮಾಡಿರುವಂತದ್ದು. ಸೊ ಅವರಿಗೆ ಮನೆ ಎಲ್ಲ ಬ್ರೇಕ್ ಆಗಿದೆ, ಆದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ಮನೆಗಳಿಗೆ. ನಿಮ್ಮ ಅಭಿಪ್ರಾಯ ಮೇಡಮ್? ಮೇಡಮ್, ನಾವು ಖುದ್ದು ಮಾಸ್ ಇಂಡಿಯಾದಿಂದ ಸರ್ವೆ ಮಾಡಿದ್ದೇವೆ ಮನೆಯಲ್ಲಿ ಎಲ್ಲ. ಅಲ್ಲೆಲ್ಲ ಮನೆ ಸರ್ವೆ ಮಾಡಿದ್ದು, ಜಾನ್ ಅವ್ರ ಮನೆ ನೋಡಿದ್ರೆ ಯಾವಾಗ ಬೀಳ್ತದಂತ ಹೆದರಿಕೆ ಆಗ್ತದೆ ಅಂತ ಅವರು ಸ್ವಂತ ಮನೆ ಕಟ್ಕೊಂಡು ಈಗ ಬೇರೆ ಮಡಿಗೆ ಮನೆಯಲ್ಲಿ ಇದ್ರಂದ್ರೆ, ಇನ್ನು ಒಬ್ಬ ಆ ಮನೆ ಬಿದ್ರೆ ಇನ್ನು ಆ ಮನೆ ಕಟ್ಟುವ ಸಾಧ್ಯತೆ ಇದೆ ಆ ಮನುಷ್ಯನ ಹತ್ರ. ಹೌದು. ಅವರು ಇವಾಗ ನಾವು ಕೇಳ್ತಾ ಇರುವಂತದ್ದು ಅದೇ ಪ್ರಶ್ನೆ ಮೇಡಮ್. ಇವಾಗ 200 ಜನರಲ್ಲಿ 48 ಜನ ಮನೆಗಳಿಗೆ, 43 ಮನೆಗಳಿಗೆ ಈಗಾಗಲೇ ಪರಿಹಾರ ಸಿಕ್ಕಿದೆ. ಹಾಗಿದ್ರೆ ಬಾಕಿ 200ಕ್ಕಿಂತ ಅಧಿಕ ಮನೆಯವರು ಏನ್ ಮಾಡಿದ್ದಾರೆ? ಅವ್ರಿಗೆ ಹೇಳಿದ್ರಂತೆ ಕೊಡ್ತೇವೆ ಅಂತ. ಈಗ ಸರ್ ನಮ್ ಕೋಟಿಯಾರ್ ಹೇಳಿದಾಗೆ ಈಗ ಮಧ್ಯವರ್ತಿಗಳ ಪಾಲಿಂದ ಕೆಲವರಿಗೆ ಹೋಗಿದೆ, VIP ಗಳ ಪಾಲಿಂದ ಕೆಲವರಿಗೆ ಹೋಗಿದೆ, ಬಡ ಜನರಿಗೆ ಏನು ಸಿಗ್ಲಿಲ್ಲ. ಅದು ಒಂದು ಮಹಿಳೆ ಅಂದ್ರೆ ಅವಳು ಸುಮಾರು 50 ಸೆಂಟ್ಸ್ ಜಾಗ ಹೋಗಿದೆ ಕೃಷಿ ಮಾಡುವಂತದ್ದು, ಮೇನ್ ಕೃಷಿ ಮಾಡುವ ಜಾಗ ಅದು. ಅದ್ರಲ್ಲಿ ಅವರಿಗೆ ಒಂದು 5 ಪೈಸೆ ಸಿಗ್ಲಿಲ್ಲ. ಆ ಹೆಂಗಸು ಆ ಕೃಷಿಯಿಂದ ಮಕ್ಳಿಗೆ ಕಲ್ಸಿ ಓದಿ ಬರ್ಸಿ ಎಲ್ಲ ಮಾಡಿ. ಅವರ ಹೆಸರು ಗೊತ್ತಾ ಮೇಡಮ್? ಮೆನ್ಷನ್ ಮಾಡಬಹುದಾ? ಹೆಸರು ಗೊತ್ತು, ಐರಿನ್ ತಾವ್ರ ಅಂತ. ಅವರ ಹೆಸರು. ಅವರು ಜಾಗ ಕಳ್ಕೊಂಡು ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಊಟಕ್ಕೆ ಗತಿ ಇಲ್ಲದಾಗಿ ಪರದಾಡ್ತಿದ್ದಾರೆ. ಇದೊಂದು ಸರ್ಕಾರ ಮಾಡುವ ನೀತಿನಾ? ಹೌದು, ಖಂಡಿತ ಮೇಡಮ್, ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಸರ್, ಈಗ ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಇವಾಗ ಹೇಳ್ತಾ ಇರುವಂಥದ್ದು, ಪಾಪ ಒಂದು 50 ಸೆಂಟ್ಸ್ ಜಾಗ ಇತ್ತು, ಇವತ್ತ ನಾಳೆಯ ಅದರಲ್ಲೇ ಏನೋ ಕೃಷಿ ಏನೋ ಸಾಲ ಮೂಲ ಮಾಡಿಕೊಂಡು ಕೃಷಿ ಮಾಡಿರ್ತಾರೆ, ಅದನ್ನು ಕೂಡ ಕಿತ್ಕೊಂತು ಈ ಯೋಜನೆ ಮಾಡಲಿ, ಒಳ್ಳೇದಕ್ಕೆ ಮಾಡ್ತಾ ಇರುವಂಥದ್ದು, ದೇಶದ ಒಂದು ಸಂಪತ್ತನ್ನು ಭರಿತವಾಗಿ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡ್ತಾ ಇರುವಂಥದ್ದು. ಖಂಡಿತ ಇದಕ್ಕೆ ಒಪ್ಕೊಂತೀವಿ. ಆದ್ರೆ ಒಬ್ಬರ ಹೊಟ್ಟೆಯ ಅನ್ನವನ್ನ ಕಸ್ತುಕೊಂಡು ಈ ರೀತಿ ಮಾಡ್ಬೇಕಾ ಅನ್ನುವಂಥದ್ದು ಅದೇ ಪ್ರಶ್ನೆ. ನಾವು ಆ ಹೋರಾಟ ಶುರು ಮಾಡಿದೆ ಅದೇ ಉದ್ದೇಶಕ್ಕೆ. ನಮಗೆ ಪ್ರಾಜೆಕ್ಟ್ನ ಬಗ್ಗೆ ವಿರೋಧ ಇರಲಿಲ್ಲ, ಯಾಕಂದರೆ ದೇಶದ ಸ್ಟಾರ್ಟಿಂಗ್ ಬರುವಾಗ ಅದರ ಪ್ರಾಜೆಕ್ಟ್ನ ಬಗ್ಗೆ ಮಾಹಿತಿಯೂ ಇರಲಿಲ್ಲ. ಆದರೂ ದೇಶಕ್ಕೆ ಸಂಬಂಧವಾದ ಭದ್ರತೆಯ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಏನೋ ಅಷ್ಟು ದೊಡ್ಡ ಅಬ್ಜೆಕ್ಷನ್ ಮಾಡಿರಲಿಲ್ಲ. ಏನಾಯಿತು, ಒಂದಲ್ಲ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಬಂತು. ಆಗ ಹೋರಾಟಕ್ಕೆ ಇಳಿಲೇಬೇಕಾಯಿತು. ಸಮಾನ ಮನಸ್ಕರನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋರಾಟ ಮಾಡಿದ್ದು. ಯಾಕಂದರೆ ಆ ಪಕ್ಷ ಈ ಪಕ್ಷ ಯಾವ ಪಕ್ಷ ಅಂತ ಇಲ್ಲ, ಪ್ರತಿಯೊಂದು ಪಕ್ಷದವರನ್ನು ವಿಶ್ವಾಸಕ್ಕೆ ತಗೊಂಡು ಹೋರಾಟ ಮಾಡಿದ್ದು. ಇವರು ಹೇಳಿದ ಹಾಗೆ ಈಗ ಎಲ್ಲಿಯಾದರೂ ಅಲ್ಲಿ ರಾಜಕೀಯ ಪ್ರೇರಿತವಾಗಿ ವ್ಯಾಲ್ಯೂಯೇಷನ್ ಜಾಸ್ತಿ ಹಾಕಿದ್ರೆ ಅದನ್ನ ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಜವಾಬ್ದಾರಿಯನ್ನ ISPRL ಇದು ಘಟಕನೇ ತಗೋಬೇಕು. ಅಲ್ಲ, ವ್ಯಾಲ್ಯೂಯೇಷನ್ ಮಾಡಿದ್ದು PWD ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ. ವ್ಯಾಲ್ಯೂಯೇಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ರಿಪೋರ್ಟ್ ಕೊಟ್ಟ ಮೇಲೆ ISPRL ಅವರು ಹಣ ಕೊಡುವಂತದ್ದಲ್ವಾ. ಈಗ ಇದು ಸಹ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟದ್ದು ಅವರೇ. ಇದರಲ್ಲಿ ಎಲ್ಲಿಯಾದ್ರೂ ಯಾರಾದ್ರೂ ರಾಜಕೀಯ ವ್ಯಕ್ತಿಗಳು ಕೈ ಆಡಿಸಿದ್ರೆ ತನಿಖೆ ಆಗಲಿ. ಯಾಕಂದ್ರೆ ನಮ್ಮ ಹೋರಾಟದ ಹಾದಿ ತಪ್ಪು ಅಂತ ಹೇಳುವಾಗ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 7 ವರ್ಷದಲ್ಲಿ ತುಂಬಾ ಸಮಯವನ್ನು ಕೊಟ್ಟಿದ್ದೇವೆ ಆ ಹೋರಾಟಕ್ಕೆ. ಯಾವುದೇ ವೈಯಕ್ತಿಕ ಸ್ವಾರ್ಥ ಇಲ್ಲ. ಕೆಲವೊಂದು ಇದು ಯಾಕೆ ಈ ಪ್ರಶ್ನೆ ಹೇಳ್ತಿದೀವಿ ಅಂದ್ರೆ, ಒಂದು 100 ಜನದಲ್ಲಿ 50 ಜನಕ್ಕೆ ಸಿಕ್ಕಿದೆ ಸ್ವಾಮಿ, 50 ಜನಕ್ಕೆ ಸಿಕ್ಕಿಲ್ಲ. ಆಗ ನಾರ್ಮಲ್ ನಮ್ಮಂತ ಪರ್ಸನ್ಗಳಿಗೆ ಬರುತ್ತೆ, ಯಾಕೆ 50%? ಅದೇ ಕೇಳುವಂತದ್ದು. ಅದು ತನಿಖೆ ಆಗ್ಲಿ, ನಮ್ಗೆ ಅದರ ಸಂಬಂಧ ಯಾವಂತ ಗೊತ್ತಿಲ್ಲ. ಈಗ ಯಾರಿಗೆ ಸಿಗ್ಲಿಲ್ಲ ಅವರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಧ್ವನಿ ಎತ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿ ಒಂದು ಜಿಲ್ಲಾ
ಪಂಚಾಯತ್ ಮೀಟಿಂಗ್ ನೀವು ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ಶಿಲ್ಪಾಜಿ ಸುವರ್ಣ ಈ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಪ್ರತಿ ಮೀಟಿಂಗ್ ಉತ್ತರ ಬೇಕು ಅಂತ ಹೇಳುವಾಗ ಕೊನೆಗೆ ಒಂದು ಉತ್ತರ, ಲಾಸ್ಟಿಗೆ ಮೊನ್ನೆ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2013 ನಮ್ಮ ಪೈಪ್ಲೈನ್ ಕಾಮಗಾರಿ ಮುಗ್ದಿದೆ. 2015 ಇದು ಪೈಪ್ಲೈನ್ ಕಾಮಗಾರಿ ಅಲ್ಲ, ಅವ್ರ 1000 ಕಾಮಗಾರಿ ಮುಗ್ದಿದೆ. ಅದ ನಂತರ 2017 ನಾವು ಪೈಪ್ಲೈನ್ ಲೇಯಿಂಗ್ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನಾವು ಬ್ಲಾಸ್ಟ್ ಮಾಡಿದ್ದು ಒಂದು 20 ರಿಂದ 40 ಮೀಟರ್ ಮಾತ್ರ ಬಂದಿರ್ಬೋದು. ಅಂದ್ರೆ ಅವ್ರು ಹೇಳುದು ಅಷ್ಟು ದೂರಕ್ಕೆ ಮಾತ್ರ ಎಫೆಕ್ಟ್ ಆಗಿರ್ಬೋದು ಅಂತ ಹೇಳುವಂಥದ್ದು. 20 ರಿಂದ 30 ಮೀಟರ್ ಬ್ಲಾಸ್ಟಿಂಗ್ ಏರಿಯಾಕ್ಕೆ ಸಮಸ್ಯೆ ಆಗಿರ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 200 ರಿಂದ 300 ಮೀಟರ್ ಅಂತ ಹೇಳ್ತಾರೆ. ಕೆಲವೊಂದು ಎಕ್ಸ್ಪ್ಲೋಸಿವ್ ಇಷ್ಟು ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಅವ್ರದ್ದು 500 ಮೀಟರ್ಗಿಂತ ಸಹ ಕ್ರಾಸ್ ಆಗಿ ಹೋಗಿದೆ. ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ನೇರ ಪ್ರಸಾರದಲ್ಲಿ ಒಂದು ಬ್ರೇಕ್. ಸಿಗುವುದೇ ಪರಿಹಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಪಾದೂರಲ್ಲಿರುವಂತಹ 200ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿದ್ದು ಜನರು ಈಗ ಪರಿಹಾರಕ್ಕಾಗಿ ಕಾಯ್ತಾ ಕೂರ್ತಾ ಇದ್ದಾರೆ. ಸರ್ಕಾರ ಭರವಸೆ ಅಷ್ಟೇ ನೀಡ್ತಾ ಇದೆ, ಪರಿಹಾರದತ್ತ ಮಾತ್ರ ಚಿತ್ತ ಹರಿಸ್ತಾ ಇಲ್ಲ. ನೋಡೋಣ ಏನು ಹೇಳ್ತಾರೆ. ಇನ್ನೊಬ್ರು ಸಂತ್ರಸ್ತರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಮನೆ ಬಿರುಕು ಬಿಟ್ಟು ಪರಿಹಾರದ ನಿರೀಕ್ಷೆಯಲ್ಲಿರುವಂತಹ ಪ್ರವೀಣ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಯಾವ ಥರ ಒಂದು ಸಂಕಷ್ಟ ಅನುಭವಿಸ್ತಿದ್ದೀರಿ ಸದ್ಯಕ್ಕೆ ಅಂತ? ಬ್ಲಾಸ್ಟಿಂಗ್ ಅಲ್ಲಿ ತುಂಬ ಪರಿಹಾರ ಪ್ರಾಬ್ಲಮ್ ಆಗಿದೆ. ಹಾಗಾದರೆ ಪರಿಹಾರ ನಮಗೆ ಸಿಗಲಿಲ್ಲ ಅಂತ ಹೇಳುವುದಿಲ್ಲ. ಪರಿಹಾರ ಸಿಕ್ಕಿದ್ದರಲ್ಲಿ ಅದರಲ್ಲಿ ನಮಗೆ ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಿಲ್ಲ. ಎಷ್ಟು ಸಿಕ್ತು ಸರ್? ನಮಗೆ ಸುಮಾರು 1.5 ಲಕ್ಷ ತನಕ ಕೊಟ್ಟಿದ್ದಾರೆ. ಅದರಲ್ಲಿ ಸಹ ನಮಗೆ ಸ್ಲ್ಯಾಪ್ ಎಲ್ಲ ಕ್ರ್ಯಾಕ್ ಆಗಿದೆ, ಸ್ಲ್ಯಾಪ್ ಎಲ್ಲ ಒಡೆದಿದೆ. ಆ ಸ್ಲ್ಯಾಪ್ ಗೋಡೆ ಎಲ್ಲ ಬಿರುಕು ವ್ಯಾಲ್ಯೂಯೇಷನ್ ಮಾಡ್ತಿದ್ರು ಅಂತ ಹೇಳಿದ್ರು. ಪ್ರತಿ ಮನೆಗೆ ಇವಾಗ 43 ಮನೆಗಳಲ್ಲಿ ಅವ್ರದ್ದು ಕೂಡ ಒಂದು ಮನೆ. ಸೊ ಮಾಡುವ ಸಂದರ್ಭದಲ್ಲಿ ಈ ಮನೆಗೆ ಇಷ್ಟು ಅಂತ ವ್ಯಾಲ್ಯೂಯೇಷನ್ ಇರುತ್ತೆ. ಸೊ ಆ ಅಮೌಂಟ್ ಕೊಟ್ಟಿಲ್ವಾ? ಹಾಗಿದ್ರೆ ಅಮೌಂಟ್ ಕೊಟ್ಟಿದ್ದಾರೆ. ಅಮೌಂಟ್ ಆ ಥರ ಅವರ PW ಅಲ್ಲಿ ಅವರು ಸರ್ವೆ ಮಾಡುವಾಗ ಅವರ ಎಷ್ಟು ಬರ್ತದೆ ಅಷ್ಟು ತನಕ ನಮಗೆ ಪರಿಹಾರ ಕೊಟ್ಟಿದ್ದಾರೆ. ಅಂದರೆ ನಮಗೆ 1.5 ಲಕ್ಷ ಸಿಕ್ಕಿದೆ. ನಮ್ಮದು ಸ್ಲ್ಯಾಬ್ ಕ್ರ್ಯಾಕ್ ಆಗಿದೆ, ಮಳೆ ನೀರು ಒಳಗೆ ಹೋಗ್ತದೆ. ಮಳೆಗಾಲದಲ್ಲಿ ಮಳೆ ಬೀಳ್ತಾ ಉಂಟು, ಒಳಗೆ ಬೀಳ್ತಾ ಉಂಟು. ನಾವು ಹೇಗೆ ಅಲ್ಲಿ ಹೇಗೆ ನಿಲ್ಲುವುದು? ಆ 1.5 ಲಕ್ಷದಲ್ಲಿ ನಮಗೆ ಸ್ಲ್ಯಾಪ್ ಆಗ್ತದ? ಖಂಡಿತ. ಬ್ಲಾಸ್ಟಿಂಗ್ ಆದ ಮೇಲೆ ಎಲ್ಲ ಫೌಂಡೇಶನ್ ಎಲ್ಲ ದೊರುತ್ತದೆ. ನಮ್ಮದು ಒಬ್ಬರದು ಇದು ಅಲ್ಲ ಪ್ರಾಬ್ಲಮ್ಸ್. ಅಲ್ಲಿ ನಿನ್ನೆ ಒಂದು ಹೆಂಗಸು ಬಂತು, ನಮಗೆ 70,000 ಕೊಟ್ಟಿದ್ದಾರೆ. 70,000ದಲ್ಲಿ ನಾವು ಎಂತ ಮಾಡುವುದಂತ ಅವರು ಕೇಳ್ತಾ ಇದ್ದಾರೆ. ಮುಂಚೆ ಒಂದು 10 ದಶಕಗಳ ಹಿಂದೆ 70,000 1 ಲಕ್ಷ ಅಂದ್ರೆ ದೊಡ್ಡ ವಿಷಯ. ಇವಾಗ 1 ಲಕ್ಷಕ್ಕೆ ಏನು ನಡೀತೆ ಸರ್? ನೋಡಿ, ಇವರದ್ದು ಏನು ಹೇಳಿದ್ರ, ನಾನು ಆರ್ಕಿಟೆಕ್ಟ್ ರಿಪೋರ್ಟ್ ತೆಕ್ಕೊಂಡೆ. ಬಿಕಾಸ್ ನಾವೇನು ಬರೀತೇವ ಆರ್ಕಿಟೆಕ್ಟ್ ರಿಪೋರ್ಟ್ ತೆಕ್ಕೊಳ್ತೇವೆ. ಇವರ ಟೋಟಲ್ ಎಸ್ಟಿಮೇಟ್ ಇವರ ಏನು ಲಾಸ್ ಆಗಿದೆ 7,50,000. ಆದರೂ ಅವ್ರು ಕೊಟ್ಟದ್ರಲ್ಲಿ 10% ಬೇಸಲ್ಲಿ ಕೊಟ್ಟಿದ್ದಾರೆ. ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಇಟ್ ಈಸ್ ಅಲೌಡ್ 43%. ನನ್ನ ಹತ್ರ ಉಂಟು. ನಾವು ಅದನ್ನು ಯಾಕೆ ಈಗ ನಾವು ಇದು ಮಾಡೋದಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಗೆಟ್ ಎ ಕ್ಲಿಯರ್ ಪಿಕ್ಚರ್ ರಿಟರ್ನ್ ಅಂದರೆ ಎಲ್ಲ ಮೆಂಬರ್ ಮುಂದೆ ಇಡಬೇಕು. ಇಟ್ ಈಸ್ ಎ ಡೆಫಿನೇಷನ್ ಕ್ಲಾಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನಲ್ ಲಾ. PW ಆಗಲಿ ನಿಮ್ಮ DC ಆಗಲಿ ತಹಸೀಲ್ದಾರರಿಗೆ ಇದರಲ್ಲಿ ಯಾವುದೇ ರೈಟ್ ಇಲ್ಲ. ಇಟ್ ಈಸ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇದು ಉಂಟು. ದೇವರದಲ್ಲಿ ವಿ ಆರ್ ಕಲೆಕ್ಟಿಂಗ್ ಎಂಟೈರ್ ಡೀಟೇಲ್ ಫ್ರಮ್ ದೆಮ್, ಹೌ ಟು ಗಿವ್ ಎ ಕಂಪನ್ಸೇಷನ್ ಟು ದಿ ಪಬ್ಲಿಕ್ ವೆನ್ ದೇ ಲಾಸ್ಟ್ ದ ಪ್ರಾಪರ್ಟಿ ಆರ್ ಎನಿಥಿಂಗ್. ಸೆಂಟ್ರಲ್ ರಾ. ಓಕೆ, ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನನ್ನ ಹೆಸರು ಪಾದೂರು ಬಾಬು ಅಂತ. ಓಕೆ, ನಿಮಗೆ ಈ ಪ್ರಾಬ್ಲಮ್ ಆಗಿದೆಯಾ ಸರ್? ನಿಮ್ಮ ಮನೆ ಏನಾದ್ರು ಬಿರುಕು ಬಿಟ್ಟಿದ್ಯಾ? ಆಕ್ಚುಲಿ ನಾನು ಪಾದೂರು ನಮ್ಮ ಊರು, ಮತ್ತು ನಮ್ಮ ಮನೆ ಸಹ ಉಂಟು. ಈಗ ಜಾನ್ ಕುಂದರ್ ಹೇಳಿದವರು ಅವರು ನಮ್ಮ ಊರೇ. ನಮ್ಮದು ಒಂದು ರಿಕ್ವೆಸ್ಟ್ ಏನಂದ್ರೆ, ಈಗ ಪರಿಹಾರ ಸಿಗುದು ಎಲ್ಲರಿಗೆ ಸರಿಯಾಗಿ ಸಿಗ್ಬೇಕಲ್ಲ. ಕೆಲವರಿಗೆ ಸಿಗಿದೆ, ಕೆಲವರಿಗೆ ಸಿಗ್ಲಿಲ್ಲ. ಅದು ಡಿಸ್ಕ್ರಿಮಿನೇಷನ್ ಆಗಿದೆ. ಅದು ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಪನ್ಸೇಷನ್. ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ, ಸರ್ಕಾರಕ್ಕೆ ಪರಿಹಾರ ಎಲ್ಲರಿಗೆ ಸರಿಯಾಗಿ ಸಿಗಬೇಕು, ಮತ್ತು ಅವರು ಆ ಪರಿಹಾರದಿಂದ ಅವರ ಮನೆ ರಿಪೇರಿ ಮಾಡೋದಾದರೂ
ಅವರು ಸ್ವಲ್ಪ ಡೆವಲಪ್ಮೆಂಟ್ ಆದರೂ ಅದರ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ. ಸರ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಓಕೆ ಒಪ್ಕೊಳ್ಳೋ. ಒಬ್ಬರಿಗೆ ಇಲ್ಲಿ ಪ್ರವೀಣ್ ಅನ್ನುವರಿಗೆ ದುಡ್ಡು ಕೊಟ್ಟಿದ್ದಾರೆ ಡೆವಲಪ್ ಮಾಡ್ಲಿಕ್ಕೆ ಅಂತ, ಅಮೌಂಟ್ ಬಂದಿದೆ ಅವರದ್ದು. ಆದ್ರೆ ಅದು ಸರಿಯಾಗಿ ಸಿಕ್ಕಿಲ್ಲ. ಏನು ಬಿರುಕು ಬಿಟ್ಟಿದೆ, ಅವರ ಮನೆಗೆ ನಿಜವಾಗಿ ಎಷ್ಟು ಬೇಕು, ಆ ಮನೆಯನ್ನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಎಷ್ಟು ಬೇಕು, ಅದು ಅವರ ಕೈ ಸೇರಿಲ್ಲ. ಇದು ಯಾವ ನ್ಯಾಯ? ಹಾಗಿದ್ರೆ ಇದು ಮುಂಚೆ ಹೇಳ್ಬೇಕಿತ್ತು ಅವರಲ್ವಾ? ಈಗ ಮೇಡಮ್ ನೋಡಿ, ಈಗ ಸರ್ವೆ ಆಗಿದೆ. ಸರ್ವೆ ಅಂದ್ರೆ ಅದು ಅವರು ಸರ್ವೆ ಮಾಡಿ ಅದು ಅವರ ರಿಪೋರ್ಟ್ ಹೋಗ್ತದೆ. ಈಗ ಯಾವ ಮನೆ ಸರ್ವೆ ಆಗಿದೆ, ಯಾರಿಗ ಮನೆ ಅವರಿಗೆ ಸರ್ವೆ ಆಗಿದ್ದು ಸಿಕ್ಕಿದೆ, ಸರ್ವೆ ಮಾಡಿದ್ರು ಸಿಗದ ಮನೆ ಸಹ ಉಂಟು. ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲರಿಗೆ ಸರಿಯಾಗಿ ಪರಿಹಾರ ಸಿಗಬೇಕು. ಯಾಕಂದ್ರೆ ನಾವು ಒಂದು ಗೌರ್ಮೆಂಟ್ ಸರ್ಕಾರ ಒಂದು ಅವರ ಪ್ರಾಜೆಕ್ಟ್ ಗೆ ನಾವು ಒಂದು ಕೋಪರೇಟ್ ಮಾಡಿ ಅದನ್ನು ಸಕ್ಸಸ್ ಆಗಲು ನಾವು ಒಂದು ಸಹಕರಿಸಿದ್ದೇವೆ. ಅದು ಆದ ನಂತರ ಈಗ ನಮ್ಮ ಮನೆ ಈಗ ಡ್ಯಾಮೇಜ್ ಆಗಿದೆ, ಅದರ ಪರಿಹಾರ ಸಿಗ್ಲಿಲ್ಲ, ಬೇರೆಯವರಿಗೆ ಸಿಕ್ಕಿದೆ. ನಾವು ಸಿಕ್ಕಿದವರಿಗೆ ನಾವು ಏನ್ ಅಬ್ಜೆಕ್ಷನ್ ಇಲ್ಲ, ಸಿಗದವರಿಗೆ ಸಹ ಸಿಗಬೇಕು, ಸಿಕ್ಕಿದರು ಸರಿಯಾಗಿ ಸಿಗಬೇಕು. ಅದು ಕಾಂಪನ್ಸೇಷನ್ ಪ್ರಾಪರ್ಲಿ ಸಿಗಬೇಕು, ಜಸ್ಟಿಫೈ ಆಗಬೇಕು. ಅದೇ ನಮ್ಮ ಒಂದು ರಿಕ್ವೆಸ್ಟ್. ಮುಖಾಂತರ ಇದನ್ನು ಸ್ವಲ್ಪ ಇದು ಪ್ರಾಪರ್ ಟೇಕಪ್ ಮಾಡಿ ಸರ್ಕಾರಕ್ಕೆ ಈ ಮಾತನ್ನು ಸ್ವಲ್ಪ ತಿಳಿಸಿ ಅಂತ ನಮ್ಮ. ಓಕೆ, ಖಂಡಿತ ಸರ್, ತಿಳಿಸುವಂತ ಪ್ರಯತ್ನ ಸ್ಪಂದನ ವಾಹಿನಿ ಕೂಡ ನಡೆಸುತ್ತೆ. ಥ್ಯಾಂಕ್ ಯು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡೋದಕ್ಕೆ. ಸರ್, ಇವಾಗ ಅವರು ಕೂಡ ಹೇಳ್ತಾ ಇರುವಂತದ್ದು ಪ್ರಾಪರ್ ಆಗಿ ಸರ್ವೆ ಮಾಡಿ ಅದು ಯಾರಿಗೆ ಎಷ್ಟು ಸಿಗ್ಬೇಕು, ಎಷ್ಟು ಪರ್ಸೆಂಟ್. ಇವಾಗ ಕೆಲವರ ಮನೆ ಜಾಸ್ತಿ ಬಿರುಕು ಬಿಟ್ಟಿರುತ್ತೆ, ಇನ್ನು ಕೆಲವರ ಮನೆ ಸ್ವಲ್ಪ ಮಟ್ಟಿಗೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೈ ಸೇರ್ಬೇಕು ಅಷ್ಟು ಸೇರಿದ್ರೆ ಅವರು ಕೂಡ ತೃಪ್ತಿ ಆಗಿರುತ್ತಾರೆ, ಮತ್ತೆ ಈ ಯೋಜನೆಗೆ ಅವ್ರು ಇನ್ನಷ್ಟು ಸಪೋರ್ಟ್ ಮಾಡ್ತಾರೆ. ಈ ವಿಷಯದಲ್ಲಿ ಒಂದು ಕಾಪು, ಪರ್ಟಿಕ್ಯುಲರ್ಲಿ ಕಳತ್ತೂರು, ಪಾದೂರು ಈ ಏರಿಯಾವನ್ನು ಒಂದು ಫಸ್ಟ್ ಗ್ರೇಡ್ ಅಗ್ರಿಕಲ್ಚರ್ ಸೊಸೈಟಿ ಅಂತ ರಿಕಗ್ನೈಸ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಅದಲ್ಲದೆ ಈ ಕ್ರೂಡ್ ಆಯಿಲ್ ಪ್ರಾಜೆಕ್ಟ್ ವರ್ಲ್ಡಲ್ಲಿ 3rd ನಂಬರ್ ಪಾದೂರು ಉಂಟು. ಅಂದರೆ ಇದು ಬಿಗ್ಗೆಸ್ಟ್ ಆರ್ಗನೈಜೇಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ ಇಸ್ ಅಂದರೆ ಎಲ್ರಿಗೂ ಕೊಡುವಂಥ ಸರಿ ಸಮಾನ ಕೊಡಬೇಕು. ಅಂದರೆ ಒಬ್ಬರದ್ದು ಕಡಿಮೆ ಇರ್ಬೋದು, ಆದರೆ ಈಕ್ವಲ್ ಅಂದರೆ ಏನು, ಎಲ್ರಿಗೂ ಸಿಕ್ಕಬೇಕು, ಅವನ ಹಕ್ಕನ್ನು ಅವರು ಸರ್ಕಾರ ಕೊಡಬೇಕು. ನಮ್ಮ ಜನಜಾಗೃತಿ ಅವರು 7 ವರ್ಷದಿಂದ ಹೋರಾಟ ಮಾಡಿದ್ರು. ಇಟ್ ಈಸ್ ಎ ಗ್ರೇಟ್ ಸಕ್ಸಸ್ ಟು ದ ಪೀಪಲ್. ಅದರ ನಂತರ ಏನಾಗಿದೆ, ನಮ್ಮ ಜನತೆಯಲ್ಲಿ ಒಂದು ಭಾವನೆ ಇರ್ತದೆ, ಅವರು ಮಾಡ್ತಾರೆ. ಇದರಿಂದ ಅದು ಉಳಿದೋಗಿದೆ, ಬೇರೆ ಯಾವುದೇ ಇಲ್ಲ. ಜನಜಾಗೃತಿ ಪುನಃ ಸ್ಟಾರ್ಟ್ ಆಗಬೇಕು. ಆ ಜನಜಾಗೃತಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಏನು ಉಂಟು ಕಾನೂನು ಪ್ರಕಾರ ನನಗೆ ಯಾವ ಹಕ್ಕು ಉಂಟು, ನನ್ನ ಮಾನವ ಹಕ್ಕು ಏನಂತ ಗೊತ್ತಾದರೆ ಇದು ಬೆನಿಫಿಟ್ ಸಿಕ್ಕದೇ ಹೋಗುವುದಿಲ್ಲ. ಇಲ್ಲಿ ಏನಾಗ್ತದೆ, 10 ಜನ ಮುಂದೆ ಹೋದಾಗ 20 ಜನ ಫಸ್ಟ್ ಇವರು ಹೋರಾಟ ಮಾಡಿದರು, ಎಲ್ಲರೂ ಅವ್ರ ಹತ್ರ ಕೋಆಪ್ರೇಟ್ ಮಾಡಿದರು. ಈಗ ವಿದಿನ್ 6 ಮಂತ್ ಆರ್ 1 ಇಯರ್ ಒಳಗೆ ಸೆಕೆಂಡ್ ಪೈಪ್ಲೈನ್ ಬರ್ತದೆ. ಐ ವಿಲ್ ಗಿವ್ ಎವಿಡೆನ್ಸ್. ಆವಾಗ ಪುನಃ ಜಾಗ ಹೋಗ್ತದೆ, ಆವಾಗ ನೀವು ಪುನಃ ಹೋರಾಟ ಮಾಡೋಕ್ಕಾಗ್ತದೆ. ಅದರ ಮೊದಲೇ ನಿಮ್ಮ ಪೀಠಿಕೆಯನ್ನು ಸರ್ಕಾರದ ಮುಂದೆ ಇಡಬೇಕು. ಸರ್, ಹೀಗೀಗ ನಮ್ಮ ಹತ್ರ ಬಂದಿದೆ, ಒಂದು ದಿವಸ ನೀವು ಮಾಡೋದಿದ್ರೆ ನಮಗೆ ಮುಂಜಾಲೋಚನೆಯನ್ನು ನೀವು ಮೊದಲೇ ಕೊಡಿ, ನಿಮ್ಮದು ಇಷ್ಟು ಜಾಗ ಹೋಗ್ತದೆ, ನಮ್ಗೆ ಇಷ್ಟು ಕೊಡಬೇಕು. ಅದರಲ್ಲಿ ಪ್ರತಿಯೊಬ್ಬರೂ ಭಾಗಿದಾರಿದ್ದಾರೆ, ಪಂಚಾಯತ್ ಕೂಡ ಭಾಗಿದಾರಿದ್ದಾರೆ, ತಹಸೀಲ್ದಾರರು ಇದ್ದಾರೆ, ಕಲೆಕ್ಟರ್ ಇದ್ದಾರೆ. ಯಾಕಂದರೆ ಒಂದು ಹಳ್ಳಿ, ಒಂದು ಗ್ರಾಮ, ಒಂದು ಟೌನನ್ನು ಡೆವಲಪ್ ಮಾಡೋದು ಇವರ 3 ಜನರ ಕೈಯಲ್ಲಿರ್ತದೆ. ಆದ್ದರಿಂದ ಅದೇ ಪ್ರಕಾರ ರಾಜಕೀಯ ಕಾರಣಿಗಳು ನಮ್ಮನ್ನು ಎಲೆಕ್ಟ್ ಆಗಿ ಹೋದಾಗ ಅಲ್ಲೇ ಮರೆತು ಬಿಡುವುದಲ್ಲ, ಅವರು ನಾನು ಎಲೆಕ್ಟ್ ಆಗಿ ಬಂದಿದ್ದೆ, ನನ್ನ ಜನರಿಗೆ ಸಹಾಯ ಆಗಬೇಕಂತ ಪಾರ್ಲಿಮೆಂಟ್ ಅಲ್ಲಿ ಹೇಳಿ. ಓಟ್ನ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದಿಲ್ವಾ ಓಟ್ ಕೇಳಕ್ಕೆ? ಆ ಸಮಯದಲ್ಲಿ ಓಟ್ ಕೇಳಲಿಕ್ಕೆ ಬಂದಿದ್ದಾರೆ. ಅವಾಗ ಈ ಒಂದು ಪ್ರಸ್ತಾಪವನ್ನ ನೀವು ಅವರ ಮುಂದಿಟ್ಟಿಲ್ವಾ? ಪ್ರಸ್ತಾಪ ಎಲ್ಲ ಇಟ್ಟಿದ್ದೇವೆ ಮೇಡಮ್. ಅಷ್ಟಕ್ಕೆ ಅವರು ಎಷ್ಟು ಆಗ್ತದೆ, ಅವರಿಂದ ಎಷ್ಟು ಮಾಡಿದ್ದಾರೆ, ಅವರ ಕೆಲಸ ಮಾಡಿದ್ದಾರೆ, ನಮಗೆ ಎಷ್ಟು ಪರಿಹಾರ ಸಿಕ್ಕಿದೆ, ಅವರು ಮುಂದೆ ಹೋಗಿದ್ದಾರೆ. ಓಕೆ, ಇವಾಗ ಇಷ್ಟು 1.5 ಲಕ್ಷ ಸಿಕ್ಕಿದೆ, ಅದು ಎಲ್ಲಿಗೂ ಸಾಕಾಗ್ತಾ ಇಲ್ಲ. ಈಗ ನೋಡಿ, ಈಗ ಬ್ಲಾಸ್ಟಿಂಗ್ ಅಲ್ಲಿ ಇನ್ನೂ ಮುಂದೆ ತುಂಬಾ ಪ್ರಾಬ್ಲಮ್ ಉಂಟು. ಯಾಕೆಂದ್ರೆ ನೀರಿನ ಸಮಸ್ಯೆ ಬರ್ತದೆ ಅಲ್ಲಿ. ಪಾದೂರಲ್ಲಿ ಅವರಿಗೆ ಗೊತ್ತುಂಟು, ನಮ್ಮ ಅಧ್ಯಕ್ಷರವರು. ಈಗ ನೀರಿನ ಸಮಸ್ಯೆ ಬರ್ತದೆ. ಆ ವಾರಕ್ಕೆ 1 ದಿವಸ ಟ್ಯಾಂಕರ್ ಬರ್ತದೆ. ಒಂದು ವಾರಕ್ಕೆ 1 ಟ್ಯಾಂಕರ್ ಬಂದರೆ ಅದು ಎಲ್ಲಿಗೆ ಸಾಕಾಗ್ತದೆ? ಯಾರಿಗೆ ಕುಡಿಲಿಕ್ಕೆ ನೀರುಂಟು ಅಲ್ಲಿ? ಆ ಬ್ಲಾಸ್ಟಿಂಗ್ ಆದ ಮೇಲೆ ಎಲ್ಲರ ಬಾವಿಯದ್ದು ಎಲ್ಲ ನೀರು ಹೋಗಿದೆ ಅಲ್ಲಿ. ಯಾರ ಹತ್ರ ಹೇಳ್ಬೋದು ಈಗ ಇದೆಲ್ಲ? ನೀರಿಗೆ ಏನ್ ಮಾಡ್ತೀರಾ ಇವಾಗ? ಬೇಸಿಗೆಗಾಲಕ್ಕೆ ಹಬ್ಬ ಅಂದ್ರೆ ಏನು 4 ರಿಂದ 5 ತಿಂಗಳು ಇರೋದು, ಏನ್ ಮಾಡ್ತೀರಾ ಅವಾಗ? ಈಗ ನೀರು ಇಲ್ಲ. ಈಗ ಅದು ಬ್ಲಾಸ್ಟಿಂಗ್ ಆದ ನಂತರ ನೀರಿನ ಕೊರತೆ ಉಂಟಾಗಿದೆ. ಸೊ ಈ ಕೃಷಿ ಎಲ್ಲ ಹೇಗ್ ಮಾಡ್ಕೊಂಡಿರ್ತೀರಾ? ಈಗ ಮಳೆಗಾಲದಲ್ಲಿ ಕೃಷಿ ಆಗಿದೆ ಮೇಡಮ್, ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀರಿನ ಸಮಸ್ಯೆ ಇದೆ. ಓಕೆ, ಆದ್ರೆ ಫೈನಲ್ ಅಂದ್ರೆ ಹಾಗಾದ್ರೆ ಊರೇ ಬಿಟ್ಟು ಹೋಗ್ಬೇಕು ಅಂತ ಆಯ್ತು.
ಈಗ ಸೆಕೆಂಡ್ ಪ್ರಾಜೆಕ್ಟ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಪ್ರಾಜೆಕ್ಟ್ ಬರ್ತದೆ ಅನ್ನುವಂಥದ್ದು ನಮಗೆ ಪತ್ರಿಕೆಗಳಿಂದ ಮಾಹಿತಿ ಸಿಕ್ಕಿದಾಗ ನಾವು ಜಿಲ್ಲಾಧಿಕಾರಿಗೆ ನೇರವಾಗಿ ಬರೆದಿದ್ದೇವೆ ಪತ್ರ. ಎಂತ ಹೇಳಿದರೆ, ಈ ಯಾವ ಪ್ಲೇಸಲ್ಲಿ ನಿಮ್ಮ ಪ್ರಾಜೆಕ್ಟ್ ಆಗ್ತದೆ ಅಂದರೆ ಎಕ್ಸಾಕ್ಟ್ ಮಾಹಿತಿ ಕಳೆದ ಸಾರಿ ಹಾಗೆ ಮಾಡಬಾರ್ದು, ಈ ಸಾರಿ ನಮಗೆ ಮಾಹಿತಿ ಸುರುಗೆ ಕೊಡಬೇಕು, ಮತ್ತು ಅದಕ್ಕೆ ಏನು ಸಂಬಂಧ ಉಂಟು ಅಲ್ಲಿಯ ಸ್ಥಳೀಯ ಜನರನ್ನು ಕರೆಸ್ಕೊಂಡು ನಾವು ವಿಶೇಷ ಗ್ರಾಮ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೆವು. ಆದ ನಂತರ ಅದಕ್ಕೆ ಅವರು ರಿಪ್ಲೈ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೌತ್ ಈಸ್ಟ್ ಆಫ್ ದಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟಲ್ಲಿ ಚಾನ್ಸಸ್ ಇದೆ, ಖಾಲಿ ಸ್ಯಾಟಲೈಟ್ ಸರ್ವೆ ಮಾತ್ರ ಆದಂಥದ್ದು, ಟೆಸ್ಟಿಂಗ್ಸ್ ಏನೋ ಆಗಲಿಲ್ಲ ಅಂತ ಹೇಳಿದ್ದಾರೆ, ರಿಪ್ಲೈ ಕೊಟ್ಟಿದ್ದಾರೆ. ಅದನ್ನು ನಮಗೀಗ ಜಡ್ಜ್ ಮಾಡಲಿಕ್ಕೆ ಕಷ್ಟ. ಸೌತ್ ಈಸ್ಟಲ್ಲಿ ಅಂತ ಹೇಳಿದರೆ 200 ಎಕರೆ ಅಂದಾಜು 200 ಎಕರೆ ಬೇಕಂತ ಹಾಕಿದ್ದಾರೆ. ಯಾವ ಪರಿಸರಕ್ಕೆ ಬರ್ತದೆ ಅಂತ ಜಡ್ಜ್ ಮಾಡ್ಬೋದು, ಬಿಟ್ಟರೆ ಇದೇ ಸರ್ವೆ ನಮ್ಮಲ್ಲಿ ಹಾದು ಹೋಗ್ತದೆ ಅಂತ ಹೇಳುವಾಗಿಲ್ಲ. ಅದೊಂದು ಸಮಸ್ಯೆ ಇದೆ. ಮತ್ತು ನೀರಿನ ಸಮಸ್ಯೆ ಅವರು ಹೇಳಿದ್ದು ನಿಜ. ಯಾಕಂತ ಹೇಳಿದರೆ ISPL ಕಂಪನಿ ಸ್ಟಾರ್ಟ್ ಮಾಡಿದಾಗ ಆ ಕ್ರೂಡ್ ಆಯಿಲ್ನ ಟ್ಯಾಂಕ್ ತುಂಬಿಸಲಿಕ್ಕೆ ಅವರು 5-6 ಬೋರ್ವೆಲ್ ಮಾಡಿದ್ರು ಒಳಗಡೆ. ಆ ಸಂದರ್ಭದಲ್ಲಿ ಇಡೀ ನಮ್ಮ ಒಂದು ಪ್ರದೇಶನೇ ಅಲ್ಲಿ ಡ್ರೈ ಹೋಗಿತ್ತು. ಸರ್, ಒಂದೆಡೆ ಬಿರುಕು ಬಿಟ್ಟಿದೆ, ಒಂದೆಡೆ ಪರಿಹಾರ ಇಲ್ಲ. ನೀರಿಲ್ಲ ಅಂದ್ರೆ ಹೇಗೆ ಬದುಕಲಿ ಸ್ವಾಮಿ? ನಾವು ಹೇಗೆ ಬದುಕ್ತೀರಾ? ಅದಕ್ಕೆ ನಾವು ಮತ್ತೆ ಲಾಸ್ಟಿಗೆ ಯೋಜನೆಗೆ ಓಕೆ ಅಂತ ಹೇಳಿದ್ದೆ ತಪ್ಪಾಯ್ತಾ ಹಾಗಿದ್ರೆ? ಹೇಳಿದ್ದು ತಪ್ಪಲ್ಲ ಮೇಡಮ್. ಇಲ್ಲಿ ಇರೋದು ಒಂದೇ ಒಂದು ವಿಷಯ ಅಂದರೆ ಏನು ಗೊತ್ತಾ, ನಾವೆಲ್ಲ ಕಲ್ತವ್ರೆ. ಅದಕ್ಕೆ ನಾವು ಪರಿಹಾರ ಮೊದಲೇ ಹುಡುಕಿರ್ಬೇಕು. ಈಗ ನೋಡಿ, ನೀರಿಲ್ಲ ಹೇಳ್ತಾರೆ. ನೀರು ನೋಡಿ, ಬ್ಲಾಸ್ಟ್ ಆದಾಗ ಜಾಗ ಅಥವಾ ಬೋರ್ವೆಲ್ ಆದಾಗ ಮಿಕ್ಸ್ಚರ್ ಆಫ್ ವಾಟರ್ ಅಂತ ಹೇಳ್ತೇವೆ ನಾವು. ಅಲ್ಲಿ ಮಿಕ್ಸ್ ಆದಾಗ ಹೆಲ್ತಿಗೆ ಅದು ಒಳ್ಳೆಯದಲ್ಲ. ಈಗ ಪೈಪ್ಲೈನ್ ಮೊನ್ನೆ ಒಂದು ಕಡೆಯಲ್ಲಿ ಲೀಕ್ ಆಯಿತು. ಲೀಕ್ ಆದಾಗ ಅದರ ಸ್ಮೆಲ್ ಏನಾಗ್ತದೆ, ನಿಮಗೆ ಇದಕ್ಕೆ ಚೆಸ್ಟ್ ಪ್ರಾಬ್ಲಮ್ ಬರ್ತದೆ, ಪೈನ್ ಬರ್ತದೆ, ಕೆಮ್ಮು ಬರ್ತದೆ. ಈ ಪರಿಸರವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಇದು ಸರ್ಕಾರದ ಕೆಲಸ, ಇದು ಪೈಪ್ಲೈನ್ ಕೊಂಡೋಗೋರ ಕೆಲಸ ಅಲ್ಲ. ಇದು ಹೆಲ್ತ್ ಹಜರ್ಡ್ಸ್ ಇರ್ತದೆ. ಅದಕ್ಕಾಗಿ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಅದರ ಸರ್ಕಾರದ ಮುಂದೆ ಇಡಬೇಕು. ನಮಗೆ ಈ ಪ್ರಾಬ್ಲಮ್ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ತೀರಿ ಅಂತ ಅದು ನಾವು ಕೇಳಲೇಬೇಕು. ಈಗ ನಮ್ಗೆ ಗೊತ್ತಾಗಿದೆ ಅದರ ಜನರ ಮುಂದೆ. ಈಗ ನೀರಿನ ಬಗ್ಗೆ ಸರ್ಕಾರದ ಮುಂದೆ ಇಡದೇ ಇದ್ರೆ ನೀರಿನ ಬಗ್ಗೆ ಪರಿಹಾರ ಆಗುದೇ ಇಲ್ಲ. ಅಲ್ಲ ಸರ್, ಒಂದು ವಿಷಯ, ಇದೆಲ್ಲ ಆಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ISPR ಅಲ್ಲಿ ಏನು ಪ್ರಾಜೆಕ್ಟ್ ಅವ್ರ ಕೈಗೆ ಏನು ಕೊಟ್ಟಿದ್ದಾರೆ, ಅವ್ರು ಏನು ಸರ್ವೆ ನಡೆಸಿಲ್ವಾ? ಹಾಗಿದ್ರೆ ಜನರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ನೀರಿಗೆ ಪ್ರಾಬ್ಲಮ್ ಆಗುತ್ತೆ, ಈ ತರ ಬಿರುಕು ಬಿಡುತ್ತೆ. ಈಗ ನೀವೇ ಹೇಳಿದ್ರಿ, ಫಸ್ಟ್ ಲೆವೆಲ್ ಅಲ್ಲಿ ಚಿಕ್ಕ ಮಟ್ಟಿಗೆ ಬ್ಲಾಸ್ಟ್ ಮಾಡಿದ್ರು, ನಂತರ ಯಾಕೆ ಅವರು ಜಾಸ್ತಿ ಪವರ್ ಅಲ್ಲಿ ಬ್ಲಾಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದು ILFS ಕಂಪನಿ ಕಾಂಟ್ರಾಕ್ಟ್ ಆದಂತ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಕಾಂಟ್ರಾಕ್ಟ್ ಇದ್ರೂ ಕೂಡ ಅವರಿಗೆ ರೆಸ್ಪಾನ್ಸ್ ಇರ್ತದೆ. ಆದ್ರೆ ಏನಾಯ್ತು, ನಾವು ಇದೇ ರೀತಿ ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಅವರ ಅಂದಾಜಲ್ಲಿ ಅದು ಕೆಲಸ ಸಾಗ್ತಾ ಇರಲಿಲ್ಲ ಹಾಗೆ ಫಸ್ಟಿಗೆ ಬ್ಲಾಸ್ಟಿಂಗ್ ಮಾಡುವಾಗ. ಆ ಅಂದಾಜು ಪ್ರಕಾರ ಅವರು ಬ್ಲಾಸ್ಟಿಂಗ್ 4-5 ಬ್ಲಾಸ್ಟ್ ಅನ್ನು ಎಕ್ಸ್ಪ್ಲೋಸಿವ್ ಆಗಿ ಮಾಡಿದ್ದಾರೆ. ಸರ್, ಒಂದು ಯೋಚನೆ ಇರುತ್ತೆ, ಯಾವುದೇ ಕಾಂಟ್ರಾಕ್ಟ್ ಆಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಲಿ ಮಾಡುವಾಗ ಸುತ್ತಮುತ್ತ ಹೇಗಿದೆ, ಮನೆಗಳಿದೆ, ಅವರಿಗೆ ಏಟು ಬೀಳುತ್ತಾ, ಅವರ ಮೂಲಭೂತ ಸೌಕರ್ಯಗಳಿಗೆ ತೊಡಕಾಗುತ್ತಾ, ಇದೆಲ್ಲ ಸರ್ವೆ ಮಾಡಿ ತಾನೇ ಒಂದು ಪ್ರಾಜೆಕ್ಟ್. ನಾವು ಅದನ್ನ ಹೇಳುವಂತದ್ದು, ಅವರು ಲಾಭದ ದೃಷ್ಟಿ ನೋಡ್ಲಿಕ್ಕೆ ಹೋಗಿ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ವಲಸೆ ಹೋಗ್ಬೇಕು. ಹಾಗಿದ್ರೆ ಅದೇ ಈಗ ನಾವು ಎಲ್ರಿಗೂ ಕೇಳೋದಷ್ಟೇ. ನೋಡಿ, ನಾವು ಎಷ್ಟೋ ಮನತನದಿಂದ ಇದ್ದವರು. ಈಗ ನಮ್ಗೆ ನಮ್ಮ ಊರನ್ನು ಬಿಟ್ಟು ಯಾವ ಊರಿಗೆ ಹೋಗ್ಬೋದು? ಈಗ ಸರ್ಕಾರ ನಾಳೆ ಜಾಗ ಕೊಟ್ಟರೆ ಬೇರೆ ಕಡೆ ಹೋಗಿ ನಿಲ್ಲುವುದು ಅಷ್ಟು ಸುಲಭ ಅಲ್ಲ. ಇವತ್ತಿನ ಇಂಡೆಕ್ಸಲ್ಲಿ ಯಾವ ಮಾನವನು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಮ್ಗೆ ಏನಾಗಿದೆ, ಈಗ ಏನೋ ಆಗಿದೆ, ಆಗಿ ಹೋದ ತಪ್ಪಾಗಿದೆ. ಅದು ಅಲ್ಲದೆ ನಮ್ಮ ಒಂದು ಪಾದೂರು ಗ್ರಾಮಕ್ಕೆ ಒಂದು ವರ್ಲ್ಡಲ್ಲಿ ಒಂದು ಹೆಸರು ಬಂದಿದೆ. ಅದು ಕೂಡ ನಮಗೊಂದು ಇಂಪಾರ್ಟೆಂಟ್. ಆದರೆ ಸೆಂಟ್ರಲ್ ಗೌರ್ಮೆಂಟ್, ನಾನು ಇಲ್ಲಿ ಸ್ಟೇಟ್ ಗೌರ್ಮೆಂಟನ್ನು ಬ್ಲೇಮ್ ಮಾಡೋದಿಲ್ಲ. ಇದು ಬರೋದೇ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಕೊಲಬರೇಷನ್ ವಿತ್ ಸ್ಟೇಟ್ ಗೌರ್ಮೆಂಟ್. ಈಗ IPS ಏನುಂಟೆ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಇದು. ಪೆಟ್ರೋಲಿಯಂ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇಬ್ಬರೂ ಒಟ್ಟು ಸೇರಿ ಇದು ದೇಶದಲ್ಲಿ, ಇದು ಬರೇ ಪಾದೂರಿಗೆ ಅಂತ ನಾನು ಹೇಳೋದಿಲ್ಲ, ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತಾರ ಅಲ್ಲಿ ಅವರು ಆ ಬೆನಿಫಿಟನ್ನು ಕೊಡಲೇಬೇಕು. ಅವರ ಹಕ್ಕನ್ನು ಅವ್ರಿಗೆ ಕೊಡೋದು ನಮ್ಮ ಪ್ರೈಮ್ ಮಿನಿಸ್ಟರು, ಪೆಟ್ರೋಲಿಯಂ ಮಿನಿಸ್ಟರೇ ಅದರ ರೆಸ್ಪಾನ್ಸ್. ಖಂಡಿತ. ಕೊನೆಯದಾಗಿ ಪ್ರವೀಣ್ ಅವರೇ, ಸ್ಪಂದನ ವಾಹಿನಿ ಮೂಲಕ ಕೇಂದ್ರ ಸರ್ಕಾರದ ಜೊತೆಗೆ ಇಲ್ಲಿಯ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಕೈ ಜೋಡಿಸಿದ್ರೆ ಇನ್ನಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಯಾವ ರೀತಿ ಅವರಿಗೆ ಹೇಳಕ್ ಇಷ್ಟಪಡ್ತೀರಾ ಅನ್ನುವಂಥದ್ದು? ಯಾಕಂದ್ರೆ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಇಲ್ಲಿ ಬರಕ್ಕಾಗಲ್ಲ ಸ್ವಾಮಿ. ಈಗ ಪ್ರಧಾನಿ ಅವರು ಬಂದು ಇಲ್ಲಿ ಮಾತಾಡಕ್ಕಾಗತ್ತಾ? ಅಥವಾ ಪೆಟ್ರೋಲಿಯಂ ಸಚಿವರು ಅವರನ್ನು ಯಾರು ಮುಟ್ಟಿಸ್ಬೇಕು ಅವರೇ ಮುಟ್ಟಿಸಿದ್ರೆ ಇದು ಸೂಕ್ತ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹೇಳೋದಿಷ್ಟೇ, ನಮ್ಮ ಜನರು, ಬಡವ ಜನರದ್ದು ಅವರು ಸ್ವಲ್ಪ ಕೇಳಿ ನಮಗೆ ಆಗೋಷ್ಟು ಪರಿಹಾರವನ್ನು ನೀಡಲಿ ಅಂತ ನಾವು ಅಷ್ಟೇ ಕೇಳೋದು. ನಮ್ಮದು ಲಾಸ್ಟ್ ಅಪೀಲ್ ಅಂದರೆ, ಯಾರೇ MP ಇರಲಿ, ಎಲ್ಲಿ ನಾವಲ್ಲಿ ಏನು ಹೇಳೋದಿಲ್ಲ, ಪಾರ್ಲಿಮೆಂಟಲ್ಲಿ ಈ ಕ್ವಶನ್ ತೆಗಿಬೇಕು. ಕಟ್ ಮೋಷನ್ ಆದರೂ ತೆಗೆದು ಈ ಪಾದೂರು ವಿಷಯ ಪಾರ್ಲಿಮೆಂಟಲ್ಲಿ ಬರಬೇಕು. ಇಂಥ ಜನರಿಗೆ ಇದಾಗಿದೆ, ಇಂಥದ್ದು ಯಾವ ರೀತಿಯಲ್ಲಿ ಪಾರ್ಲಿಮೆಂಟ್ ಬಿಲ್ ಪಾಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಇರೋದಿಲ್ಲ. ಈಗ ಎಲ್ಲವೂ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗೇ ಬರುವಂಥದ್ದು. ಅಲ್ಲಿ ಇದನ್ನು ಒಂದು ಇಟ್ಟು
ಜನರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಹೆಲ್ಪ್ ಮಾಡ್ಬೋದು, ಜನರು ಸರ್ಕಾರಕ್ಕೆ ಯಾವ ರೀತಿ ಸಹಾಯ ಮಾಡ್ಬೋದು, ಈ ಕ್ವಶನ್ ಆಗಬೇಕಂದ್ರೆ ನಾವು ಈ ಸರ್ವೆ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಕೊಡೋದು. ನಮ್ಮ ಉದ್ದೇಶ ಏನು, ಪ್ರತಿಯೊಬ್ಬ ಮಾನವನ ಹಕ್ಕನ್ನು ಸರಿಯಾಗಿ ಸರ್ಕಾರ ಕೊಡಬೇಕು. ಅದು ನಮ್ಮದು ಮೂಲಭೂತ ಹಕ್ಕು. ಅದನ್ನು ನೀವು ಮೋಸ ಮಾಡಬೇಡಿ, ಯಾವುದೇ ರೀತಿಯಲ್ಲಿ ಯಾರೇ ಇರ್ಬೋದು, ನಮ್ಮ ಹಕ್ಕನ್ನು ನಮ್ಗೆ ಕೊಡಿ ಅಂತ. ಓಕೆ ಸರ್, ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ಈಗ ಹೇಳೋದು ಕೊನೆಯದಾಗಿ ಏನು ಹೇಳೋದು ಅಂತ ಹೇಳಿದರೆ, ಈಗ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದರೂ ಕೂಡ ಇಲ್ಲಿ ಅದನ್ನು ಉಸ್ತುವಾರಿ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಅದನ್ನು ನೋಡ್ಕೊಳ್ತಾರೆ. ಯಾಕಂತ ಹೇಳಿದರೆ ಯಾವುದೇ ನಮ್ಮ ರಾಜ್ಯದಲ್ಲಿ ಲ್ಯಾಂಡ್ ಎಕ್ವಿಜಿಷನ್ ಆದರೆ ಅದ್ರ ಒಪ್ಪಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಈಗ ಸೆಕೆಂಡ್ ಪ್ರಾಜೆಕ್ಟ್ ಬರ್ತಾ ಉಂಟು, ಫಸ್ಟ್ ಪ್ರಾಜೆಕ್ಟ್ ನ ಪರಿಹಾರ ಫಸ್ಟ್ ಪ್ರಾಜೆಕ್ಟ್ಗೆ ಸರಿಯಾಗಿ ಅದನ್ನ ಹೇಳ್ತಾ ಇರುವಂತದ್ದು. ಈಗ ಲ್ಯಾಂಡ್ ಎಕ್ವಿಜಿಷನ್ಗೆ ಅವಕಾಶ ಕೊಡಬಾರ್ದು, ಫಸ್ಟ್ ಪರಿಹಾರ ಕೊಡ್ಕೊಳ್ಳಿ, ಮತ್ತೆ ನೀವು ಸೆಕೆಂಡ್ ಪ್ರಾಜೆಕ್ಟ್ ತನ್ನಿ ಅಂತ ಹೇಳ್ಬೋದು, ಒಂದು ಅವಕಾಶ ಇದೆ. ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಎಲ್ಲಾ ಜನಗಳಿಗೂ, ಎಲ್ಲರೂ ಬಡವರಿರುವಂಥದ್ದು, ಮಧ್ಯಮ ವರ್ಗದವರೇ ನಮ್ಮ ಊರಲ್ಲಿರುವಂಥದ್ದು, ನಮ್ಮ ಊರು ಪಕ್ಕದೂರು ಕಳತೂರಲ್ಲಿ ಸಹ ಅದೇ ರೀತಿ ಇರುವಂಥದ್ದು, ಎಲ್ಲರಿಗೂ ಪರಿಹಾರ ಸಿಗಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ದು ಮಾಡ್ತಾ ಇದ್ದೇವೆ, ಇನ್ನು ಮುಂದುವರಿಸ್ತೇವೆ. ಓಕೆ, ಖಂಡಿತ. ಇಲ್ಲಿ ತನಕ ಬಂದು ಪಾದೂರಲ್ಲಿ ತೈಲೋತ್ಪನ್ನ ಘಟಕ ಏನು ಆರಂಭವಾಗಿದೆ, ಅಲ್ಲಿ ಜನರಿಗೆ ಸಮಸ್ಯೆ ಆಗಿದೆ, ಅದರ ಬಗ್ಗೆ ಒಂದು ಸರ್ಕಾರಕ್ಕೆ ಮತ್ತೆ ಯಾರು ಇದರ ಒಂದು ಜವಾಬ್ದಾರಿ ವಹಿಸಿಕೊಂಡಿದ್ದಾರಾ ಅವರ ಒಂದು ಮನಮುಟ್ಟಿಸುವಂತ ಪ್ರಯತ್ನ ನಡೆಸಿದಕ್ಕೆ ಧನ್ಯವಾದ ಸರ್. ಮೂವರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದಕ್ಕೆ ಧನ್ಯವಾದ. ವೀಕ್ಷಕರೇ, ಈಗಾಗಲೇ ಸುಮಾರು 240ಕ್ಕೂ ಹೆಚ್ಚು ಮನೆಗಳಿಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತಹ ಕೆಲಸ ಇಲ್ಲಿ ನಡೆದಿದೆ. ಅದಲ್ಲದೆ ಈಗ 2ನೇ ಹಂತದ ಪ್ರಯತ್ನಕ್ಕೆ ಈ ಪ್ರಾಜೆಕ್ಟ್ ಕೈ ಹಾಕಿರುವಂಥದ್ದು. ಮೊದಲನೆಯ ಪ್ರಾಜೆಕ್ಟಿಗೆ ಈಗ ಏನು ಪ್ರಾಜೆಕ್ಟ್ನಿಂದಾಗಿ ಸುಮಾರು ಮನೆಗಳು ಬಿರುಕು ಬಿಟ್ಟು ಅವರು ಬೀದಿ ಪಾಲಾಗಿದ್ದಾರೆ. ಅವರಿಗೆ ಒಂದು ಪರಿಹಾರವನ್ನ ಆದಷ್ಟು ಬೇಗ ಕೊಡಿ, ನಂತರ 2ನೇ ಪ್ರಾಜೆಕ್ಟ್ ಅನ್ನ ಆರಂಭಿಸಿ. ಆದ್ರೆ ಈ ಪ್ರಾಜೆಕ್ಟ್ಗೆ ಯಾವುದೇ ಕಾರಣಕ್ಕೂ ಪಾದೂರಿನ ಜನತೆ ಅಪೋಸ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಆಗಿರುವಂತ ಅನ್ಯಾಯಕ್ಕೆ ಮೊದಲು ನ್ಯಾಯ ಕೊಡಿಸಿ ಅನ್ನೋದೇ ಅವರ ಬೇಡಿಕೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.